ಸೃಷ್ಟಿಕರ್ತ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದೀಗ ವೇದಿಕೆಯಲ್ಲಿರುವ ಗಣ್ಯರನ್ನು ಆಗಮಿಸಿದ ನಿಮ್ಮೆಲ್ಲರನ್ನು ಬಹಳಷ್ಟು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಸ್ತಾವನೆ ಮಾತಿನೊಂದಿಗೆ ವಿದ್ಯಾಧರ್ ಪುಸಕುರಳು ಇದರ ನಿರ್ದೇಶಕರು, ಸಮಾಜದಲ್ಲಿ ಬಹಳಷ್ಟು ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಓರ್ವ ವ್ಯಕ್ತಿತ್ವ ವಿದ್ಯಾಧರ್ ಅವರು ಎಲ್ಲ ಗಣ್ಯರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿದ್ದಾರೆ. ಬಂದಂತಹ ಎಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸುತ್ತಾ ಪುಸಕುರಲ್ ಬಳಗದ ವಿಂಶತಿ ಅಂದರೆ 20ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ ಕಳೆದ ದೀಪಾವಳಿಯಲ್ಲಿ ಕೊಲ್ಯ ನಾರಾಯಣಗುರು ಸಭಾಂಗಣದಲ್ಲಿ ದೀಪಾವಳಿ ಸಂಭ್ರಮ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆಗೊಂಡು ಸರಣಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಸರಣಿ ಕಾರ್ಯಕ್ರಮದ ಅಂಗವಾಗಿ ಇವತ್ತು 9ನೆಯ ಸರಣಿ ಕಾರ್ಯಕ್ರಮ ರಕ್ತದಾನ ಮಾಹಿತಿ ಮತ್ತು ರಕ್ತದಾನ ಶಿಬಿರ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಪುಸಕುರಲ್ 20 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಒಂದು ಸಣ್ಣ ಸಂಸ್ಥೆಯಾಗಿ ಒಂದು ಸಾರ್ವಜನಿಕರ ಬೆಂಬಲದೊಂದಿಗೆ ಒಂದು 10ನೆಯ ವರ್ಷದಲ್ಲಿ ಬೃಹತ್ತಾದಂತಹ ದಶಮ ಸಂಭ್ರಮವನ್ನು ಊರನ್ನೇ ಸೇರಿಸಿಕೊಂಡು ಎಲ್ಲರೂ ಬೆರಗಾಗುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಂಡು ಮುಂದುವರಿತಾ ಇದೆ. ತನ್ನ ದಶಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ಆಚರಿಸುವಂತಹ ಸಂದರ್ಭದಲ್ಲಿ 3 ಧರ್ಮದ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಹ ಒಂದು ಆಲೋಚನೆ ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿತು. ಮೊದಲಿಗೆ ಸೌಹಾರ್ದ ಇಫ್ತಾರ್ ಕೂಟ ಅಥವಾ ಸೌಹಾರ್ದ ರಂಜಾನ್ ಕಾರ್ಯಕ್ರಮ, ಆನಂತರ ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ, ನಂತರ ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳನ್ನು ಸೌಹಾರ್ದವಾಗಿ ಆಚರಿಸಿ ಆನಂತರ ದಶಮ ಸಂಭ್ರಮವನ್ನು ಬಹಳ ಅದ್ಧೂರಿಯಿಂದ ಆಚರಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ದಶಮ ಸಂಭ್ರಮದ ನಂತರ ಅಭಿನಂದನಾ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಈ 3 ಕಾರ್ಯಕ್ರಮಗಳು ಕೇವಲ ದಶಮ ಸಂಭ್ರಮಕ್ಕಷ್ಟೇ ಸೀಮಿತ ಎನ್ನುವ ನೆಲೆಯಲ್ಲಿ ಮಾತನಾಡಿದಾಗ ಸಭೆಯಲ್ಲಿ ಒಂದು ಸಲಹೆ ಬಂತು. ಅದರಲ್ಲಿ ಮುಖ್ಯವಾಗಿ ತೊಕ್ಕೋಟು ಸಂತ ಸೆಬೆಸ್ಟಿಯನ್ನ ಆಗಿನ ಧರ್ಮಗುರುಗಳಾಗಿದ್ದಂತಹ ವಂದನೀಯ ಡಾಕ್ಟರ್ ಜೆ.ಬಿ. ಸಲ್ದಾಣ ಅವರು ಹೇಳಿದರು, ಈ 3 ಕಾರ್ಯಕ್ರಮಗಳು ಸಮಾಜಕ್ಕೆ ಒಂದು ಮಾದರಿ, ಇದನ್ನು ಪುಸಕುರಲ್ ಬಳಗ ನಿಲ್ಲಿಸಬಾರ್ದು, ಎಲ್ಲರ ಸಹಕಾರ ಇದಕ್ಕೆ ಇದೆ, ನಾನು ಸಹಕಾರ ಕೊಡ್ತೇನೆ, ಆದಷ್ಟು ಇದನ್ನು ಮುಂದುವರಿಸಿ ಅಂತ ಹೇಳಿಕೊಂಡು ಆ ರೀತಿಯಾಗಿ ಸಭೆಯಲ್ಲಿ ಎಲ್ಲರ ಪ್ರೇರಣೆ ಪ್ರೋತ್ಸಾಹ ಸಿಕ್ಕಿದಾಗ ಈ 3 ಸೌಹಾರ್ದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಸಮಾನ ಮನಸ್ಕ ಸಂಘಟನೆಯಾದಂತಹ ಸದ್ಭಾವನಾ ವೇದಿಕೆ ಅದು ಒಂದು ಹುಟ್ಟು ಪಡೆಯಿತು. ಅದರ ಒಟ್ಟಿಗೆ ನನಗೂ ಸೇರುವಂತಹ ಅವಕಾಶ ಸಿಕ್ಕಿತು. ಸದ್ಭಾವನಾ ವೇದಿಕೆ ಅಂದರೆ ಹೆಸರೇ ಹೇಳುವ ಹಾಗೆ ಒಂದು ಒಳ್ಳೆಯ ಸತ್ ಮನಸ್ಸು ಉಳ್ಳವರಂತಹ ವೇದಿಕೆಯಾಗಿ ಎಲ್ಲರನ್ನು ಸೇರಿಸಿಕೊಂಡು ಈ 3 ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಬೆಂಬಲವನ್ನು ಕೊಟ್ಟಿತು. ಅವರು ಕೂಡ ಈದ್ ಸೌಹಾರ್ದ ಕೂಟವನ್ನು ವರ್ಷ ಪ್ರತಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಈದ್ ಸೌಹಾರ್ದದೊಟ್ಟಿಗೆ ಈದ್ ಸೌಹಾರ್ದ ದೀಪಾವಳಿ ಸೇರಿಕೊಂಡಿತು, ಸೌಹಾರ್ದ ಕ್ರಿಸ್ಮಸ್ ಸೇರಿಕೊಂಡಿತು, ಅಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬಂದೆವು. ಈ ರೀತಿಯಾಗಿ ಪುಸಕುರಲ್ ಬಳಗಕ್ಕೆ ಒಂದು ಒಳ್ಳೆಯ ಬೆಂಬಲವಾಗಿ ಸದ್ಭಾವನಾ ವೇದಿಕೆ ಜತೆಯಾಯಿತು. ಅದರ ಜೊತೆಗೆ ಜಮಾತೆ ಇಸ್ಲಾಮಿ ಹಿಂದ್ ಅವರು ಕೂಡ ಜತೆಯಾದರು. ಒಟ್ಟೊಟ್ಟಿಗೆ ಪುಸಕುರಲ್ ಬಳಗ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಸಂತ ಸೆಬೆಸ್ಟಿಯನ್ ಚರ್ಚಿನ ಆ ಒಂದು ಕೇಂದ್ರದಿಂದ ಸೌಹಾರ್ದ ಕ್ರಿಸ್ಮಸ್ಗೆ ಬೆಂಬಲ ಸಿಕ್ಕಿತು. ಹೆಚ್ಚಿನ ವರ್ಷಗಳಲ್ಲಿ ಅವರ ಸಹಾಯ ಪ್ರೋತ್ಸಾಹದೊಂದಿಗೆ ಸೌಹಾರ್ದ ಕ್ರಿಸ್ಮಸ್, ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಸದ್ಭಾವನಾ ವೇದಿಕೆ ಮತ್ತು ನಮ್ಮ ಕೃಷ್ಣಗಟ್ಟಿಯವರವರನ್ನು ನೆನಪಿಸಿಕೊಳ್ಳಬೇಕು. ಅವರು ದೀಪಾವಳಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿ ನಮ್ಮ ಕೊಲ್ಯದ ನಾರಾಯಣಗುರು ಬಿಲ್ಲವ ಸೇವಾ ಸಮಾಜದವರು ದೀಪಾವಳಿ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತರು. ಈ ರೀತಿಯಾಗಿ ನಿರಂತರ ಇದು 11ನೇ ವರ್ಷದಲ್ಲಿ ನಾವು ಈ ಸೌಹಾರ್ದ ಕಾರ್ಯಕ್ರಮಗಳನ್ನು ನಡೆಸುವಂತಹ ಸಂದರ್ಭ. ಪುಸಕುರಲ್ ಬಳಗಕ್ಕೆ 20ನೇ ವರ್ಷ ಆಗ್ತಾ ಇದೆ. 20ನೇ ವರ್ಷದ ಸರಣಿ ಕಾರ್ಯಕ್ರಮ ಉದ್ಘಾಟನೆಯಾಗಿ ಇನ್ನೂ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. 20ನೇ ವರ್ಷದ ಕಾರ್ಯಕ್ರಮ ಅದು ಡಿಸೆಂಬರ್ನಲ್ಲಿ ಸೌಹಾರ್ದ ಕ್ರಿಸ್ಮಸ್ನ ನಂತರ 20ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಆಲೋಚನೆ. ಈ ಸಂದರ್ಭದಲ್ಲಿ ನಮಗೆ ಕೊಲ್ಯ ನಾರಾಯಣಗುರು ಸಭಾಂಗಣದ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಮತ್ತು ಬಿಲ್ಲವ ಸೇವಾ ಸಮಾಜ, ಅದರ ಜೊತೆಯಾಗಿರುವಂತಹ ಯುವವಾಹಿನಿ ಕೊಲ್ಯ, ಅದರ ಜೊತೆಯಾಗಿರುವಂತಹ ರೋಟರಿ ಸಮುದಾಯದ ಜೊತೆ ಆಯಿತು. ಒಟ್ಟೊಟ್ಟಿಗೆ ನಾನು ಸದಸ್ಯನಾಗಿರುವಂತಹ ನಮ್ಮ ಸಮಾನ ಮನಸ್ಕ ಸಂಘಟನೆ ನವೋದಯ ಫ್ರೆಂಡ್ಸ್ ಸೇರಿದ್ದು, ಲಯನ್ಸ್ ಕ್ಲಬ್ ಪೆರ್ಮನೂರು ಮತ್ತು ಲಿಯೋ ಕ್ಲಬ್ ಪೆರ್ಮನೂರು ಒಟ್ಟಿಗೆ
ಆಯಿತು. ಈ ರೀತಿಯಾಗಿ ಎಲ್ಲರನ್ನು ಸೇರಿಸಿಕೊಂಡು ಆಗುವ ಒಂದು ರಕ್ತದಾನ ಶಿಬಿರ ಮಾಡುವುದು. ರಕ್ತದಾನ ಶಿಬಿರ ಮಾಡುವುದಂದರೆ ಎಷ್ಟು ಕಷ್ಟ ಅಂತ ಹೇಳಿಕೊಂಡು ಅದನ್ನು ಆಯೋಜನೆ ಮಾಡಿದ ನಂತರ ನನಗೆ ಗೊತ್ತಾಯಿತು. ಯಾಕಂತ ಹೇಳಿದರೆ ನಾನು ಪರಿಚಯ ಇರುವಂಥವರೆಲ್ಲ ನನ್ನ ವಯಸ್ಸಿನವರು. ಈ ರಕ್ತದಾನ ಕೊಡಬೇಕಿದ್ರೆ ಅದಕ್ಕೆ ಯುವಕರಾಗಬೇಕು. ಯುವಕರ ಸಂಪರ್ಕ ನಮಗೆ ಕಡಿಮೆ ಆಗಿದೆ. ಯಾಕೆಂದರೆ ನಾವು ಒಂದು ಹಂತಕ್ಕೆ ಬಂದು ಮುಟ್ಟಿಯಾಗಿದೆ. ನಮಗೆ ಆ ಪ್ರಾಯ ಪ್ರಬುದ್ಧತೆಯಲ್ಲಿ ನಮ್ಮವರೆಲ್ಲ ಒಟ್ಟಿಗಿದ್ದಾರೆ. ನಾನು ಕರೆದಾಗ ಎಲ್ಲದಕ್ಕೂ ಬರ್ತಾರೆ. ಆದರೆ ಈ ರಕ್ತದಾನ ಕೊಡುವಂತಹ ರಕ್ತದಾನಿಗಳನ್ನು ಸಂಪರ್ಕಿಸುವುದು ತುಂಬ ಕಷ್ಟ ಆಯಿತು. ಅದಕ್ಕೆ ನಮಗೆ ಬ್ಲಡ್ ಹೆಲ್ಪ್ ಕೇರ್ನವರು ತುಂಬ ಸಹಾಯ ಮಾಡಿದರು. ಅವರು ನಿರಂತರ ನನ್ನೊಂದಿಗೆ ಸಂಪರ್ಕ ಮಾಡಿ, ಅಷ್ಟು ಸುಲಭ ಇಲ್ಲ, ಅವರನ್ನೆಲ್ಲ ಸಂಪರ್ಕಿಸಬೇಕು, ಕರ್ಕೊಂಡು ಬರಬೇಕು, ನಿರಂತರ ಸಲಹೆಗಳನ್ನು ಕೊಟ್ಟರು. ಬಹುಶಃ 173ನೇಯ ಅವರ ರಕ್ತದಾನ ಶಿಬಿರ ಇವತ್ತು ಬ್ಲಡ್ ಹೆಲ್ಪ್ ಕೇರ್ನವರು ನಮಗೆ ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ತುಂಬ ದೊಡ್ಡ ರೀತಿಯ ಸಹಯೋಗವನ್ನು ಕೊಟ್ಟಿದ್ದಾರೆ. ಹೊಸಕುರಲ್ ಬಳಗದ ಕಾರ್ಯಕ್ರಮದೊಟ್ಟಿಗೆ ಎಲ್ಲರೊಟ್ಟಿಗೆ ಇವತ್ತು ಬ್ಲಡ್ ಹೆಲ್ಪ್ ಕೇರ್ ಕೂಡ ವಿಶೇಷವಾಗಿ ಜೊತೆ ಸೇರಿಕೊಂಡಿದೆ. ವಿಶೇಷ ರೀತಿಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಆಲೋಚನೆ ಸಣ್ಣ ರೀತಿಯಲ್ಲಿ ಹುಟ್ಟಿಕೊಂಡಾಗ ಅದು ಬೃಹತ್ತಾಗಿ ಬೆಳೆಯಲು ಎಲ್ಲರ ಸಹಕಾರ ಸೇರಿಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮ ಆಗುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ನಮಗೆ ಆತ್ಮೀಯರಾಗಿ ನಮ್ಮ ಒಂದು ಹೊಸಕುರಲ್ ವಾಹಿನಿಯಲ್ಲಿ ನಿರಂತರ 1 ವರ್ಷ ಹೆಚ್ಚು ಕಾಲ ಆರೋಗ್ಯ ಮಾಹಿತಿಯನ್ನು ನಡೆಸಿಕೊಟ್ಟಂತಹವರು ಖ್ಯಾತ ದಂತ ವೈದ್ಯರು, ಜಿಲ್ಲಾ ಗೃಹ ರಕ್ಷಕ ದಳ, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು, ಪೌರ ರಕ್ಷಣಾ ಪಡೆಯ ವಾರ್ಡನ್ ಆಗಿ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವವರು. ಅದರ ಜೊತೆಗೆ ಒಳ್ಳೆಯ ಬರಹಗಾರರು, ರಕ್ತದಾನ ಮಾಹಿತಿ ಮತ್ತು ಬೇರೆ ಬೇರೆ ಆರೋಗ್ಯ ಮಾಹಿತಿಯ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಇತ್ತೀಚೆಗಷ್ಟೇ ಅವರಿಗೆ ಕೆಲವು ಪ್ರಶಸ್ತಿಗಳು ಕೂಡ ಬಂದಿವೆ. ಅಂತಹ ಒಳ್ಳೆಯ ವಾಗ್ಮಿಗಳು ಹೌದು. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಿಕ್ಕಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಮಾರಿ ಇಂದು ಇವರು ಬಂದು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದ್ಭವನ ವೇದಿಕೆಯ ಸದಾನಂದ ಪಂಗೇರರಿಗೆ ಕೇಳಿಕೊಂಡಿದೆ. ಆದರೆ ಅನಿವಾರ್ಯ ಕಾರ್ಯಕ್ರಮಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೆ ನಮ್ಮ ಹೊಸಕುರಲ್ ಬಳಗದ ಎಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾಗಿ ನಿಂತವರು, ನಮ್ಮ ದಶಮ ಸಂಭ್ರಮದಲ್ಲಿ ಕೋಶಾಧಿಕಾರಿಯಾಗಿ ನನಗೆ ಸಹಕಾರ ನೀಡಿದವರು, ಈಗ ವಿಂಶತಿ ಸಂಭ್ರಮಕ್ಕೆ ಪ್ರಧಾನ ಸಂಚಾಲಕರಾಗಿ ನಮ್ಮ ಈ ಕಾರ್ಯಕ್ರಮದ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿಕೊಂಡವರು ರೋಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು. ಅದೇ ರೀತಿಯಾಗಿ ಕಳೆದ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಈಗ ನಿಕಟಪೂರ್ವ ಅಧ್ಯಕ್ಷರು. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಸದ್ಭಾವನಾ ವೇದಿಕೆಯ ಅಬ್ದುಲ್ ಖಾದರ್ ಅವರು ಬಂದು ಹೂವಿನ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ನೀಡಿದವರು ನಮ್ಮ ಕೊಣಾಜಿ ಮಂಗಳ ಗಂಗೋತ್ರಿ, ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಶಿಂಗೆ. ಅವರ ಪರಿಚಯ ನನಗೆ ಇತ್ತೀಚೆಗೆ ಎಷ್ಟಾಯಿತು. JCIಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡುವವರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಡಾಕ್ಟರ್ ಮುಬೀನ್ ರವರು ಬಂದು ಹೂವಿನ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ KMCಯ ರಕ್ತದಾನ ವಿಭಾಗದ ಪ್ರಮುಖರು ಡಾಕ್ಟರ್ ಜಿನ್ಸಿ ಅವರು ಬಂದಿದ್ದಾರೆ. ಇವತ್ತಿನ ಈ ರಕ್ತದಾನ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷ ರೀತಿಯ ಸಹಕಾರವನ್ನು ಕೊಡುವವರು, ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಮತಿ ಸುಜಯ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ವಿಶೇಷವಾಗಿ ಸಹಕಾರ ನೀಡಿದವರು ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ, ಇದರ ಅಧ್ಯಕ್ಷರು ನಜೀರ್ ಉಳ್ಳಾಲ, ನಜೀರ್ ಹುಸೇನ್ ಮಂಚಿಲ ಇದ್ದಾರೆ. 173 ರಕ್ತದಾನ ಶಿಬಿರವನ್ನು ನಡೆಸಿದಂತಹ ಒಳ್ಳೆಯ ಅನುಭವಿ. ರಕ್ತದಾನ ಶಿಬಿರ ಅಂದರೆ ಏನು, ಹೇಗೆ ಎಲ್ಲ ನರನಾಡಿ ಬಲ್ಲವರು. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಯುವ ವಾಹಿನಿಯ ಹರೀಶ್ ಹಾಗೆಯೇ ಜಮಾತೆ ಇಸ್ಲಾಮಿ ಹಿಂದ್ ಇದರ ಉಳ್ಳಾಲ ಘಟಕದ ಅಧ್ಯಕ್ಷರು ಅಬ್ದುಲ್ ಕರೀಂ ರವರು ಸದ್ಭಾವನಾ ವೇದಿಕೆಯಲ್ಲಿ ನಮಗೆ ಜೊತೆಯಾಗಿ ಇರುವವರು. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತು ತಮ್ಮೆಲ್ಲ ಕಾರ್ಯಕರ್ತರನ್ನು ಬಂಧುಗಳನ್ನು ಕರೆದುಕೊಂಡು ಬರುವವರು. ಇವತ್ತು ಬೆಳಿಗ್ಗೆ 7:15 ಗಂಟೆಗೆ ಬಂದು ನಮ್ಮೊಟ್ಟಿಗೆ ಇದ್ದಾರೆ. ಅಬ್ದುಲ್ ಕರೀಂ ರವರೆಲ್ಲ ಕಾರ್ಯಕ್ರಮದಲ್ಲಿ ಸಹಕಾರ ನೀಡುವವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿಗಳು ಇಸಾಕ್ ಅವರು
ಅವರು ಬಂದು ಸಹಕಾರ ನೀಡಬೇಕು. ಕೋಶಾಧಿಕಾರಿಗಳು ಹಾಗೆ ನಮ್ಮ ನವೋದಯ ಫ್ರೆಂಡ್ಸ್ ಕ್ಲಬ್ ನಾನು ಇರುವಂತಹ ಒಂದು ಸಂಸ್ಥೆ ಸಮಾಜ ಕಾರ್ಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ ಸ್ವಚ್ಛತಾ ಅಭಿಯಾನದಲ್ಲಿ ಹೊಸಕೂರಲ್ಲಿ ಬಳಗ ಅವರೊಟ್ಟಿಗೆ ನಮ್ಮನ್ನು ಸೇರಿಸಿಕೊಂಡಿದ್ರು. ಅಂತಹ ನವೋದಯ ಫ್ರೆಂಡ್ಸ್ ಉಳ್ಳಾಲಬೈಲ್ ರಿಜಿಸ್ಟರ್ಡ್ ಇದರ ಗೌರವಾಧ್ಯಕ್ಷರು ಶ್ರೀಯುತ ಪದ್ಮನಾಭ ಉಳ್ಳಾಲಬೈಲ್ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಧನುಷ್ ಸಹಕಾರ ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಯುವ ವಾಹಿನಿ ಕೊಲ್ಯ, ನಾನು ಆಗಲೇ ಹೇಳಿದ್ದೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ದೀಪಾವಳಿ ಕಾರ್ಯಕ್ರಮಗಳಿಗೆ ವಿಶೇಷ ರೀತಿಯ ಸಹಕಾರ ಕೊಡುವವರು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಇರಲಿ, ಯುವ ವಾಹಿನಿ ರೋಟರಿ ಸಮುದಾಯ ದಳ, ಅದರ ರೋಟರಿ ಯುವ ವಾಹಿನಿ ಇದರ ಅಧ್ಯಕ್ಷರು ಸುಂದರ್ ಸುವರ್ಣ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಹೊಸಕೂರಲ್ಲ ಮೊಹಮ್ಮದ್ ಆಸಿಫ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರೋಟರಿ ಸಮುದಾಯ ದಳ ಕೊಲ್ಯ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವವರು, ನಮ್ಮ ಜತೆಯಾಗಿ ಇರುವವರು, ಅದರ ಅಧ್ಯಕ್ಷರು ಆನಂದ ಮಲಯಾಳ ಕೋಡಿ, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿಗಳು ಅನ್ವತ್ ಸಾಬ್ ಇವರು ಬಂದು ಹೂವಿನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಟ್ಟಡದ ಮಾಲಕರು ಪ್ರೀತಮ್ ಸುವರ್ಣ. ನಾನು 2-3 ಸಭಾಂಗಗಳನ್ನು ಸಂಪರ್ಕಿಸಿದಾಗ ಆದಿತ್ಯವಾರ ಒಂದಲ್ಲ ಒಂದು ಕಾರ್ಯಕ್ರಮ ಬೆಳಗಿನ ಹೊತ್ತು ಇದ್ದ ಕಾರಣ ಎಲ್ಲಿ ಕಾರ್ಯಕ್ರಮ ಮಾಡುವುದನ್ನು ಆಲೋಚನೆ ಮಾಡಿದಾಗ ಇಲ್ಲಿಯೇ ಮಾಡುವ ಅಂತ ಹೇಳಿ ಆಲೋಚನೆ ಮಾಡಿ ಕೇಳಿಕೊಂಡಾಗ ತಕ್ಷಣ ಒಪ್ಪಿಗೆಯನ್ನು ನೀಡಿ ಒಂದು ಸ್ಥಳಾವಕಾಶವನ್ನು ನೀಡಿದವರು ನಮ್ಮ ಕಟ್ಟಡದ ಮಾಲಕರಾಗಿ ಹೊಸಕೂರಲ್ಲಿ ಕಳೆದ 7-8 ವರ್ಷಗಳಿಂದ ಕಾರ್ಯಾಚರಣೆ ಮಾಡಲು ಅವಕಾಶ ನೀಡಿದವರು ದ.ಕ. ಬಿಲ್ಡಿಂಗಿನ ಮಾಲಕರು ಶ್ರೀಯುತ ಪ್ರೀತಮ್ ಸುವರ್ಣರವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ದೀಪಕ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕಳೆದ 2 ವರ್ಷಗಳಿಂದ ಅಂದರೆ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಮತ್ತು ಲಿಯೋ ಕ್ಲಬ್ ಅದು ಹುಟ್ಟು ಪಡೆದು 2 ವರ್ಷಗಳಾಗಿ ಆದದಷ್ಟೇ. ಆದರೂ ಈ 2 ವರ್ಷದಲ್ಲಿ ನಮ್ಮೊಂದಿಗಿನ ಆತ್ಮೀಯತೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. 1 ವರ್ಷವಂತೂ ನಮ್ಮ ಕ್ರಿಸ್ಮಸ್ ಸೌಹಾರ್ದ ಸಂಗಮವನ್ನು ಅವರೇ ಪೂರ್ತಿ ಜವಾಬ್ದಾರಿ ವಹಿಸಿಕೊಂಡು ನಡೆಸಿಕೊಟ್ಟವರು ಪೆರ್ಮನ್ನೂರು ಲಿಯೋ ಮತ್ತು ಲಯನ್ಸ್ ಕ್ಲಬ್. ಅದರ ಈ ಸಾಲಿನ ಅಧ್ಯಕ್ಷರಾಗಿ ಪ್ರಶಾಂತ್ ಡಿಸೋಸರ್ ಅವರಿದ್ದಾರೆ. ಅವರ ಜೊತೆಗಿನ ಸಂಪರ್ಕ ತುಂಬ ಆತ್ಮೀಯತೆ ತಂದುಕೊಟ್ಟಿದ್ದು, ನಮ್ಮ ಕಾರ್ಯಕ್ರಮಗಳಿಗೆ ವಿಶೇಷ ಬೆಂಬಲವನ್ನು ಕೊಟ್ಟಿತ್ತು. ಇವತ್ತು ಕೂಡ 2 ಸಂಸ್ಥೆಗಳ ಅಧ್ಯಕ್ಷರಾಗಿ ಅವರು ನಮ್ಮೊಂದಿಗೆ ಪ್ರತಿನಿಧಿಸ್ತಾ ಇದ್ದಾರೆ. ಪೆರ್ಮನ್ನೂರು ಲಯನ್ಸ್ ಕ್ಲಬ್ ಮತ್ತು ಕ್ಯಾಥಲಿಕ್ ಸಭಾ ಪೆರ್ಮನ್ನೂರು ಘಟಕ ಇದರ ಅಧ್ಯಕ್ಷರಾಗಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕುಮಾರಿ ಧನಿಕ್ಷಾ ಶೆಟ್ಟಿ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಬೆಳಗಿನ ಹೊತ್ತು ಎಷ್ಟೇ ಕಾರ್ಯಕ್ರಮಗಳ ಒತ್ತಡ ಇದ್ರೂ ಬಂದು ನಮ್ಮೊಟ್ಟಿಗೆ ಸಹಕಾರ ನೀಡಿದಂಥ ನಮ್ಮೆಲ್ಲ ಜಂಟಿ ಸಂಸ್ಥೆಗಳ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ನಡೆಸಿಕೊಡುವಂತಹ KMCಯ ವೈದ್ಯರುಗಳ ತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಈಗ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಹೊಂದಿರುತ್ತಿರಲು ಕುಲಗೋತ್ರ ನಡುವೆ ಎತ್ತರದ ಸರ್ವಜ್ಞ. ಖಂಡಿತವಾಗಿ ಎಲ್ಲರನ್ನ ಸಮರ್ಪಕವಾಗಿ ಮುನ್ನಡೆಸಿದಂತಹ ವ್ಯಕ್ತಿತ್ವ. ಕಳೆದ 20 ವರ್ಷಗಳ ಹಿಂದೆ ಇಟ್ಟಂತಹ ಒಂದು ಪುಟ್ಟ ಹೆಜ್ಜೆ ದಿಟ್ಟ ಹೆಜ್ಜೆಯಾಗಿ ಮಾರ್ಪಡ್ತಾ ಇದೆ ಹೊಸಕೂರಲ್ ಬಳಗ. ಅದರ
ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಧರ್ ಶೆಟ್ಟಿಯವರಿಗೆ ನಾವು ವಿಶೇಷವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮದ ನಾವು ದೀಪ ಬೆಳಗಿಸುವುದರ ಮೂಲಕ, ಹಚ್ಚುವುದಾದರೆ ದೀಪವನ್ನ ಹಚ್ಚಿ ಬೆಂಕಿಯನ್ನ ಹಚ್ಚಬೇಡಿ, ಆರಿಸುವುದಾದರೆ ಬೆಂಕಿಯನ್ನ ಆರಿಸಿ ದೀಪವನ್ನ ಆರಿಸಬೇಡಿ. ಈ ಒಂದು ಸುಂದರವಾದಂತಹ ಮಾತಿನೊಂದಿಗೆ ಇದೀಗ ದೀಪವನ್ನ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ ವಿದ್ಯುಕ್ತವಾದಂತಹ ಉದ್ಘಾಟನೆ. ಹಚ್ಚೋಣ ದೀಪ, ಬೆಳಗೋಣ ಜ್ಯೋತಿ, ಕತ್ತಲೆಯನ್ನ ನಿವಾರಿಸಿ ಬೆಳಕನ್ನ ಪಡೆಯೋಣ, ಮನವನ್ನು ಬೆಳಗೋಣ. ಆ ನಿಟ್ಟಿನಲ್ಲಿ ಮೌಢ್ಯತೆಯನ್ನ ತೊಳೆಯೋಣ. ಖಂಡಿತವಾಗಿಯೂ ಈ ಒಂದು ದೀಪವನ್ನ ಹಚ್ಚುವ ಮೂಲಕ ಬೆಳಗಿಸಿದ ಬೆಳಕಿನಂತೆ ಎಲ್ಲರ ಹೃದಯ ಕೂಡ ಬೆಳಗಲಿ. ಖಂಡಿತವಾಗಿಯೂ ಯಶಸ್ಸು ನಮ್ಮದಾಗಲಿ. ಹೊಸ ಕೊರಳು ಬಳಗ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಇದರ ಉದ್ಘಾಟನಾ ದೌತ್ಯವನ್ನು ನೆರವೇರಿಸ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್, ಖ್ಯಾತ ದಂತವೈದ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುಖ್ಯಸ್ಥರು, ಸಮಾಜ ಸೇವಕರು, ಎಲ್ಲವನ್ನು ಕೂಡ ಹರಿತವರು. ಮಾತಿನ ಮಧುರತೆಯ, ಸ್ನೇಹದ ಸರಳತೆಯ, ನಿಷ್ಕಲಂಕ ವ್ಯಕ್ತಿತ್ವ, ಪ್ರಾಮಾಣಿಕ ತೇಜಸ್ಸು ಶ್ರೀಯುತರು ಈ ಕಾರ್ಯಕ್ರಮದ ಉದ್ಘಾಟನಾ ದೌತ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಗುಲಾಬಿ ಗಿಡಕ್ಕೆ ನೀರೆರಚುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆಗೈಯಲಿದ್ದಾರೆ ಶ್ರೀಯುತರು. ದೀಪವನ್ನ ಬೆಳಗಿದಂತೆ ಇದೀಗ ಗಿಡಕ್ಕೆ ಒಂದು ನೀರೆರಚುವ ಮೂಲಕ ವಿದ್ಯುಕ್ತವಾದಂತಹ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಸಾಗಿ ಬರ್ತಾ ಇದೆ. ಎಲ್ಲವೂ ಕೂಡ ಯಶಸ್ಸು. ದೀಪವನ್ನ ಬೆಳಗಿ ಇದೀಗ ಗಿಡಕ್ಕೆ ನೀರೆರಚುವ ಮೂಲಕ ಉದ್ಘಾಟನಾ ದೌತ್ಯವನ್ನ ನೆರವೇರಿಸಿದಂತ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಮಾಹಿತಿಯೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನಾ ಮಾತನಾಡಬೇಕಾಗಿ ವಿನಂತಿ. ಈ ದಿವಸ ಹೊಸ ಕುರಲ್ ಬಳಗದ ವಿಂಶತಿ ಸಂಭ್ರಮದ ಅಂಗವಾಗಿ ನಾವೊಂದು ರಕ್ತದಾನ ಶಿಬಿರ, ರಕ್ತದಾನ ಮಾಹಿತಿ ಶಿಬಿರವನ್ನ ಆಯೋಜಿಸಿದ್ದೇವೆ. 10 ಹಲವು ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ನೇರವಾಗಿ ನಾನು ರಕ್ತದಾನದ ವಿಚಾರಕ್ಕೆ ಬರ್ತೇನೆ. ಯಾಕೆಂದ್ರೆ ನಮಗೆ ರಕ್ತದಾನದ 50 ಜನ ರಕ್ತದಾನ ಮಾಡಬೇಕಾದ್ರೆ ಕನಿಷ್ಠ 2 ಗಂಟೆಗಳ ಕಾಲ ನಮಗೆ ಬೇಕು. ಸೊ ಹೆಚ್ಚಿನವರಿಗೆ ಈಗ ರಕ್ತದಾನದ ಬಗ್ಗೆ ಮಾಹಿತಿ ಇದೆ. ಆದರೂ ಸಹ ಒಬ್ಬ ವೈದ್ಯನ ನೆಲೆಯಲ್ಲಿ ರಕ್ತದಾನ ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಕ್ತದಾನ ಮಾಡಲಿಕ್ಕೆ 18 ವರ್ಷ ಕಳಿಬೇಕು. 65 ವರ್ಷದವರೆಗೆ ರಕ್ತದಾನ ಮಾಡಬಹುದು. ಕನಿಷ್ಠ ವ್ಯಕ್ತಿಯ ದೇಹದ ತೂಕ 45 kg ಇರಬೇಕು. ಹಾಗೂ ದೇಹದಲ್ಲಿ ಹೆಮೋಗ್ಲೋಬಿನ್ ಅಂತ ಹೇಳೋ ಅದರ ಅಂಶ 12.5ಕ್ಕಿಂತ ಜಾಸ್ತಿ ಇರಬೇಕು. ಸೊ ನಮ್ಮ ದೇಹದಲ್ಲಿ ಸುಮಾರು 5 ರಿಂದ 6 ಲೀಟರ್ ರಕ್ತ ಇರ್ತದೆ. ಈ ರಕ್ತದಲ್ಲಿ ಒಮ್ಮೆ ರಕ್ತದಾನ ಮಾಡುವಾಗ ಕೇವಲ 350 ml ರಕ್ತವನ್ನು ಮಾತ್ರ ನಾವು ತೆಗಿತೇವೆ, ಜಾಸ್ತಿ ರಕ್ತ ತೆಗೆಯುವುದಿಲ್ಲ. ಸೊ ಆದ ಕಾರಣ ನಿರಂತರವಾಗಿ ರಕ್ತದಾನ ಮಾಡ್ತಾ ಇರಬೇಕು. ಯಾವುದೇ ರೀತಿಯ ದೇಹಕ್ಕೆ ತೊಂದರೆ ಆಗುವುದಿಲ್ಲ. ಕನಿಷ್ಠ 350 ml ಮಾತ್ರ ನಾವು ತೆಗೆಯುವಂಥದ್ದು. ಮಹಿಳೆಯರಾದ್ರೆ ವರ್ಷದಲ್ಲಿ 3 ಬಾರಿ, ಪುರುಷರಾದ್ರೆ ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡುವವರಿಗೆ ಯಾವುದೇ ರೀತಿಯ ಈಗ ಆಂಟಿಬಯೋಟಿಕ್ ತೆಗೆದುಕೊಂಡಿರಬಾರದು. ಮಲೇರಿಯಾ, ಟೈಫಾಯ್ಡ್ ಅಥವಾ ಇನ್ನಾವುದೇ ಸಾಂಕ್ರಾಮಿಕ ಸೋಂಕು ರೋಗಗಳು ಇರಬಾರದು. ಹೆಲ್ದಿಯಾಗಿರಬೇಕು. ಆಲ್ಕೋಹಾಲ್ ಸೇವನೆ ಮಾಡಿರಬಾರ್ದು. ಅದೇ ರೀತಿ ಕನಿಷ್ಠ 2-3 ಗಂಟೆಗಳ ಹಿಂದೆ ಸ್ಮೋಕಿಂಗ್ ಸಹ ಮಾಡಿರಬಾರ್ದು. ಸೊ ದೈಹಿಕ ಆರೋಗ್ಯಕ್ಕೆ ಪೂರಕವಾದಂತಹ ಈ ಒಂದು ರಕ್ತದಾನ ಪ್ರತಿಯೊಬ್ಬರು ನಾವು 18 ವರ್ಷದ ನಂತರ ಮಹಿಳೆ ಪುರುಷರು ಎನ್ನುವ ಭೇದ ಇಲ್ಲದೆ ನಾವು ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ನಮಗೆ ಬಹಳಷ್ಟು ಪ್ರಯೋಜನ ಇದೆ, ಲಾಭಗಳಿದೆ. ಏನೇನು ಲಾಭ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರ್ತದೆ. ರಕ್ತದಾನ ಮಾಡುವುದರಿಂದ ನಮ್ಮ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರ್ತದೆ. ಮತ್ತೆ ಕೆಲವೊಂದು ತಪ್ಪು ಕಲ್ಪನೆ ಇದೆ. ಡಯಾಬಿಟಿಸ್ ಇದ್ರೆ ರಕ್ತದಾನ ಮಾಡಬಾರದು, ನಿಯಂತ್ರಣದಲ್ಲಿ ನಿಮಗೆ ಹೈಪರ್ ಟೆನ್ಷನ್ ಇದ್ರೂ ಸಹ, ಮಧುಮೇಹ ಇದ್ರೂ ಸಹ, ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೂ ಸಹ ನೀವು ರಕ್ತದಾನ ಮಾಡಬಹುದು. ಯಾವುದೇ ರೀತಿಯ ತೊಂದರೆ ಇಲ್ಲ. ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಪುನಃ ರಕ್ತ ಉತ್ಪಾದನೆ ಆಗುವುದು. ರಕ್ತದಲ್ಲಿರುವಂತಹ ರಕ್ತದ ಕಣಗಳು ಉತ್ಪಾದನೆ ಆಗುವುದು ಬೋನ್ ಮ್ಯಾರೋ, ಅಸ್ಥಿಮಜ್ಜೆಯಲ್ಲಿ. ಸೊ ನೀವು ಜಾಸ್ತಿ ರಕ್ತ ಕೊಟ್ಟಷ್ಟು, ನೀವು 350 ml ಕೊಟ್ಟರೆ ಅದು ಕೇವಲ 24 ರಿಂದ 48 ಗಂಟೆಗಳಲ್ಲಿ ಅದು ದೇಹದಲ್ಲಿ ಪುನಃ ಉತ್ಪತ್ತಿಯಾಗಿ ದೇಹಕ್ಕೆ ಬರ್ತದೆ. ಒಂದು ರೀತಿಯ ಹೊಸ ಚೈತನ್ಯ, ಹೊಸ ಶಕ್ತಿ ನಮಗೆ ಬರ್ತದೆ. ರಕ್ತದಾನ ಮಾಡುವುದರಿಂದ ನಮಗೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವು ಸಹ ಕಂಟ್ರೋಲಿಗೆ ಬರ್ತದೆ.
ಯಾಕೆಂದ್ರೆ ಹೊಸ ರಕ್ತ ಉತ್ಪಾದನೆ ಆಗ್ತದೆ. ಅದೇ ರೀತಿ ಬ್ರಿಟಿಷ್ ಲ್ಯಾನ್ಸೆಟ್ ಜರ್ನಲ್ ಅಲ್ಲಿ ಇದು ಆಲ್ರೆಡಿ ಪಬ್ಲಿಷ್ ಆಗಿದೆ. ನೀವು ರಕ್ತದಾನ ಮಾಡುವುದರಿಂದ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಕುಂಠಿತವಾಗ್ತದೆ ಅಂತೇಳಿ, ಕಡಿಮೆ ಆಗ್ತದೆ ಅಂತೇಳಿ. ಸೊ ನೀವು ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ನಿಮಗೆ ಹೃದಯಾಘಾತ ಆಗುವ ಸಂಭವ ಕನಿಷ್ಠ 25% ಕಡಿಮೆ ಆಗ್ತದೆ. ಸೊ ನೀವು ಒಂದು ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವ ಉಳಿಸುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸಹ ವೃದ್ಧಿಸಲಿಕ್ಕೆ ಸಹಕಾರಿಯಾಗ್ತದೆ. ಸೊ ಒಬ್ಬ ವ್ಯಕ್ತಿಯ ಜೀವ ಉಳಿಸಲಿಕ್ಕೆ ನೀವು ವೈದ್ಯರೇ ಆಗ್ಬೇಕು ಅಂತಿಲ್ಲ, ನೀವು ಮನುಷ್ಯರಾದ್ರೆ ಸಾಕು. ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಆದ್ರೆ ನೀವು ರಕ್ತವನ್ನ ಕೊಟ್ಟು ಇನ್ನೊಂದು ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ರಕ್ತದ ಅವಶ್ಯಕತೆ ಯಾವಾಗೆಲ್ಲ ಇರ್ತದೆ ಅಂತ ಹೇಳಿದ್ರೆ, ಈ ರೀತಿ ಹೈವೇಗಳಲ್ಲಿ ಆಕ್ಸಿಡೆಂಟ್ ಆದಾಗ, ನಿರಂತರ ರಕ್ತಸ್ರಾವವಾಗಿ ರಕ್ತದ ಅವಶ್ಯಕತೆ ಇದ್ದಾಗ, ಹೆರಿಗೆ ಸಂದರ್ಭಗಳಲ್ಲಿ, ಅಥವಾ ಇನ್ನಾವುದೇ ಮೇಜರ್ ಕ್ಯಾನ್ಸರ್ ಸರ್ಜರಿ ಇರ್ಬೋದು, ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಸರ್ಜರಿ ಮಾಡುವಾಗ, ಹಾರ್ಟ್ ಸರ್ಜರಿ ಮಾಡುವಾಗ ನಮಗೆ ರಕ್ತದ ಅವಶ್ಯಕತೆ ಇರ್ತದೆ. ಸೊ ಆ ಸಂದರ್ಭಗಳಲ್ಲಿ ವೈದ್ಯರುಗಳಿಗೆ ರಕ್ತ ಅತ್ಯಂತ ಅನಿವಾರ್ಯವಾಗ್ತದೆ. ಯಾಕೆಂದ್ರೆ ರಕ್ತವನ್ನ ಕೃತಕವಾಗಿ ಉತ್ಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟವರೆಗೆ ಸಂಶೋಧನೆ ರಕ್ತವನ್ನ ನಮ್ಮ ದೇಹದಲ್ಲಿ ಒಬ್ಬ ದಾನಿಯಿಂದ ಇನ್ನೊಬ್ಬರಿಗೆ ಸಿಗಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ನಿರಂತರವಾಗಿ ರಕ್ತದಾನ ಮಾಡಬೇಕು. ಮತ್ತೆ ಕೆಲವೊಂದು ಆಪಾದನೆಗಳಿರ್ತದೆ, ರಕ್ತದ ಬಿಸ್ನೆಸ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ರಕ್ತ ಕೊಟ್ಟರು ಸಹ ನಮಗೆ ನಮ್ಮಿಂದ ರಕ್ತ ಪುನಃ ಕೇಳುವಾಗ ಹಣ ಕೇಳ್ತಾರೆ ಅಂತೇಳಿ. ಒಬ್ಬ ವ್ಯಕ್ತಿಯಿಂದ ನಾವು ರಕ್ತ ತಗೊಂಡ್ರೆ ಅದನ್ನು ನೇರವಾಗಿ ಈ ಮೂವಿಗಳಲ್ಲಿ ತೋರಿಸಿದ ಹಾಗೆ ಇವನ ಕೈಯಿಂದ ಪೈಪ್ ಹಾಕಿ ಇನ್ನೊಬ್ಬರಿಗೆ ಕೊಡುವುದಲ್ಲ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಸಿಫಿಲಿಸ್ ಇದೆಯಾ, ಹೆಪಟೈಟಿಸ್ ಇದೆಯಾ, ಏಡ್ಸ್ ಇದೆಯಾ, ಈ ರೀತಿ ಯಾವುದೇ ಸಾಂಕ್ರಾಮಿಕ ಅಥವಾ ಸೋಂಕು ರೋಗಗಳಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ತೇವೆ. ಮತ್ತೆ ರಕ್ತದ ಗ್ರೂಪಿಂಗ್ ಮಾಡ್ತೇವೆ. ಆಮೇಲೆ ರಕ್ತವನ್ನ ಕ್ರಾಸ್ ಮ್ಯಾಚ್ ಮಾಡಿ ಇನ್ನೊಬ್ಬರಿಗೆ ಕೊಡುವುದು. ಯೂನಿವರ್ಸಲ್ ಡೋನರ್ ಅಂತ ಇದೆ, ಅದರಲ್ಲಿ ಬೇರೆ ಬೇರೆ ಗುಂಪುಗಳಿದೆ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ನೆಗೆಟಿವ್, ಓ ನೆಗೆಟಿವ್, ಓ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಅಂತೇಳಿ. ರ್ಯಾರ್ ಬಾಂಬೆ ಬ್ಲಡ್ ಗ್ರೂಪ್ ಅಂತಲೂ ಇದೆ. ಸೊ ರಕ್ತದ ಗ್ರೂಪಿಂಗ್ ಅನ್ನ ಮಾಡಿ, ಮ್ಯಾಚಿಂಗ್ ಮಾಡಿ ನಾವು ರಕ್ತವನ್ನ ಇನ್ನೊಬ್ಬರಿಗೆ ಕೊಡುವಂಥದ್ದು. ಅಗತ್ಯಕ್ಕೆ ಅನುಗುಣವಾಗಿ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಕೊಡುವಂಥದ್ದು. ಈ ರೀತಿ ಒಬ್ಬ ವ್ಯಕ್ತಿಯಿಂದ ನಾವು ರಕ್ತ ತಗೊಂಡ ಮೇಲೆ ಅದನ್ನು ಇನ್ನೊಬ್ಬರಿಗೆ ಕೊಡುವ ಮೊದಲು ಎಲ್ಲ ರೀತಿಯ ಪರೀಕ್ಷೆಗಳನ್ನು, ಹೆಪಟೈಟಿಸ್ ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಸಿಫಿಲಿಸ್ ಇರ್ಬೋದು, ಇಂತಹ ರೋಗಗಳ, ಮಲೇರಿಯಾ ಇರ್ಬೋದು, ಇದೆಲ್ಲ ಇದೆಯೋ ಇಲ್ಲವೋ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಕನಿಷ್ಠ ನಮಗೆ 500 ರೂಪಾಯಿ ಖರ್ಚಾಗ್ತದೆ. ಇದು ಯಾವುದೇ ಲ್ಯಾಬಲ್ಲಿ ಆಗ್ಬೋದು. ಯಾವುದೇ ನೀವು ಬ್ಲಡ್ ಬ್ಯಾಂಕ್ ಕೊಟ್ಟರೂ ಸಹ ಅದನ್ನ ಚೆಕ್ ಮಾಡಿಯೇ ಇನ್ನೊಬ್ಬರಿಗೆ ಕೊಡುವಂಥದ್ದು. ಒಂದು ವೇಳೆ ಈ ಮೇಲೆ ತಿಳಿಸಿದಂತ ಯಾವುದಾದ್ರೂ ರೋಗಗಳು ಇದೆ ಅಂತ ಹೇಳಿ ಆದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ತಾರೆ, ಸೈಂಟಿಫಿಕಲಿ ಡಿಸ್ಕಾರ್ಡ್. ಅದನ್ನ ತಕೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದಲ್ಲ, ಅದಕ್ಕೂ ಒಂದು ಮಾರ್ಗಸೂಚಿ ಇದೆ. ಅದೇ ರೀತಿ ನಾವು ಅದನ್ನ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಸೊ ಒಬ್ಬ ವ್ಯಕ್ತಿಯಿಂದ ತೆಗೆದುಕೊಂಡಂತಹ ರಕ್ತವನ್ನ ನಮ್ಮ ಪ್ರೋಟೋಕಾಲ್ನ ಪ್ರಕಾರ ನಾವು ಅದನ್ನ ಪರೀಕ್ಷೆಗಳನ್ನ ಮಾಡಿ ಅಗತ್ಯ ಬಿದ್ದಾಗ ವೈದ್ಯರ ಸೂಚನೆಯಂತೆ ಇನ್ನೊಂದು ವ್ಯಕ್ತಿಗೆ ಕೊಡುವಂಥದ್ದು. ಸೊ ನಾವೆಲ್ಲ ನಿರಂತರವಾಗಿ ರಕ್ತದಾನವನ್ನ ಮಾಡೋಣ. ಮಾಡಿದರೆ ನಮಗೆ ಇನ್ನೊಂದು ಜೀವವನ್ನ ಉಳಿಸ್ಲಿಕ್ಕೆ ಸಾಧ್ಯವಿದೆ. ರಕ್ತದಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ ಇದೆ. ಹೋಲ್ ಬ್ಲಡ್ ಅಂತ ಹೇಳ್ತಾರೆ. ಇಡೀ ಬ್ಲಡ್ ಅನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಕೊಡುವಂಥದ್ದು. ಒಬ್ಬ ವ್ಯಕ್ತಿಯಿಂದ ತೆಗೆದಂತಹ ಬ್ಲಡ್ ಅನ್ನ ಕನಿಷ್ಠ 40 ದಿನಗಳ ಕಾಲ ನಾವು 4 ಡಿಗ್ರಿ 5 ಡಿಗ್ರಿನಲ್ಲಿ ಫ್ರೀಸ್ ಮಾಡಿ ಇನ್ನೊಂದು ವ್ಯಕ್ತಿಗೆ ಕೊಡ್ಲಿಕ್ಕೆ ಆಗ್ತದೆ 40 ದಿನಗಳ ಕಾಲ. ಅದರ ನಂತರ ಬೇರೆಯವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಕಾರಣದಿಂದ ಅತಿ ರೇರ್ ಗ್ರೂಪ್ ಇರುವಂತಹ ಬ್ಲಡ್, ಓ ನೆಗೆಟಿವ್ ಇರ್ಬೋದು, ಎ ಬಿ ನೆಗೆಟಿವ್ ಇದ್ರೆ ನಾವು ಈ ತರ ಕ್ಯಾಂಪ್ಗಳಲ್ಲಿ ನಾವು ಬ್ಲಡ್ ತೆಗೆದುಕೊಳ್ಳೋದಿಲ್ಲ. ಅವರನ್ನ ಐಡೆಂಟಿಫೈ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ತೆಗೆದುಕೊಂಡಿರ್ತೇವೆ. ಅಗತ್ಯ ಬಿದ್ದಾಗ ಅವರನ್ನ ಕರೆದು ಹಾಸ್ಪಿಟಲಿಗೆ ಕರೆದು ಬ್ಲೀಡ್ ಮಾಡಿಸಿ ಕೊಡ್ತೇವೆ. ಅದೇ ರೀತಿ ಓ ಪಾಸಿಟಿವ್, ಎ ಪಾಸಿಟಿವ್ ವೆರಿ ಕಾಮನ್. ಹೆಚ್ಚಿನವರಿಗೆ 30% 40% ಜನರಲ್ಲಿ ಎ ಪಾಸಿಟಿವ್ ಇರ್ತದೆ, 50% ಜನರಲ್ಲಿ ಓ ಪಾಸಿಟಿವ್ ಇರ್ತದೆ. ಇದು ಕಾಮನ್ ಬ್ಲಡ್ ಗ್ರೂಪ್. ಇಂಥವರನ್ನ ಹೆಚ್ಚಿನ ಕ್ಯಾಂಪ್ಗಳಲ್ಲಿ ನಾವು ಬ್ಲೀಡ್ ಮಾಡ್ತೇವೆ. ಯಾಕೆಂದ್ರೆ ನಿರಂತರವಾಗಿ ಹೆಚ್ಚಿನ ಜನರಿಗೆ ಅದೇ ಬ್ಲಡ್ ಗ್ರೂಪ್ ಇರ್ತದೆ. ಸೊ ರೇರ್ ಬ್ಲಡ್ ಗ್ರೂಪ್ ಇದ್ರೆ ಅವರನ್ನ ಐಡೆಂಟಿಫೈ ಮಾಡಿ ಡೋನರ್ ಅನ್ನ ಗುರುತಿಸಿ ನಮ್ಮ ಬ್ಲಡ್ ಬ್ಯಾಂಕ್ಗಳಲ್ಲಿ, ಮಂಗಳೂರಿನಲ್ಲಿ 12 ಬ್ಲಡ್ ಬ್ಯಾಂಕ್ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನಕ್ಕೆ ಸುಮಾರು 200 ಯೂನಿಟ್ಗಳ ರಕ್ತ ಅವಶ್ಯಕತೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೆ 2,500 ಯೂನಿಟ್ಗಳ ಅವಶ್ಯಕತೆ ಇದೆ. ನಮ್ಮ ಭಾರತ ದೇಶದಲ್ಲಿ ದಿನಕ್ಕೆ 25,000 ಯೂನಿಟ್ಗಳ ರಕ್ತದ ಅವಶ್ಯಕತೆ ಪ್ರತಿದಿನ ಇರ್ತದೆ. ಇದು ಎಲ್ಲಿಂದ ಬರಬೇಕು? ನಿಮ್ಮಂತಹ ದಾನಿಗಳಿಂದಲೇ ಬರಬೇಕು. ಸೊ ನಾವು ಈ ಕಾರಣದಿಂದ ಹೆಚ್ಚು ಜನರನ್ನ ರಕ್ತದಾನಕ್ಕೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಹಿತಿ ಶಿಬಿರಗಳನ್ನು ಮಾಡೋದು. ವಿಶ್ವಸಂಸ್ಥೆಯ ವರದಿಗಳಂತೆ ನಮ್ಮ ಜನಸಂಖ್ಯೆಯ 1% ಜನ ರಕ್ತದಾನ ಮಾಡಬೇಕು. ನಮ್ಮಲ್ಲಿ 140 ಕೋಟಿ
ಜನ ಇದ್ದಾರೆ ಈಗ ಭಾರತದಲ್ಲಿ. ಕನಿಷ್ಠ 1.4 crore ಮಂದಿ ವರ್ಷಕ್ಕೆ ರಕ್ತದಾನ ಮಾಡಬೇಕು, ಆದ್ರೆ ಅಷ್ಟು ಆಗ್ತಾ ಇಲ್ಲ. ಕನಿಷ್ಠ 80 ಲಕ್ಷ 90 ಲಕ್ಷ ಜನ ಮಾತ್ರ ರಕ್ತದಾನ ಮಾಡ್ತಾ ಇದ್ದಾರೆ. ಸೊ ರಕ್ತದ ಅಭಾವ ಇದೆ. ರಕ್ತದ ಅಭಾವ ಇರುವ ಕಾರಣ ನಾವೆಲ್ಲರೂ ಹೆಚ್ಚು ಹೆಚ್ಚು ರಕ್ತದಾನ ಮಾಡೋಣ. ಈಗ ಮಳೆಗಾಲದಲ್ಲಿ ನೋಡಿ, ಈಗ ನಮಗೀಗ ಹೆಚ್ಚು ಡೆಂಗು ಫೀವರ್ ಕಂಡು ಬರ್ತಾ ಇದೆ, ಚಿಕುನ್ ಗುನ್ಯಾ ಅಂತ ರೋಗ ಬರ್ತಾ ಇದೆ. ಈ ಸಂದರ್ಭಗಳಲ್ಲಿ ಡೆಂಗ್ಯೂ ರೋಗ ಬಂದಾಗ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ, ನಮಗೆಲ್ಲ ಗೊತ್ತು. ಸೊ ಅದನ್ನು ಸಹ ಟ್ರಾನ್ಸ್ಫ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಹೋಲ್ ಬ್ಲಡ್ ಆದ್ರೆ 40 ದಿವಸಕ್ಕೆ ನಾವು ಕೊಡ್ಲಿಕ್ಕೆ ಆಗ್ತದೆ. ಅದನ್ನು ನಾವು ಕಾಂಪೋನೆಂಟ್ ಆಗಿ ಮಾಡೋದಾದ್ರೆ, ಪ್ಲೇಟ್ಲೆಟ್ ಮಾತ್ರ ತೆಗೆಯುವುದಾದ್ರೆ ಹಾಸ್ಪಿಟಲ್ ಅಲ್ಲಿ ತೆಗಿಲಿಕ್ಕೆ ವ್ಯವಸ್ಥೆ ಇದೆ, ಇಲ್ಲಿ ತೆಗಿಲಿಕ್ಕೆ ವ್ಯವಸ್ಥೆ ಇಲ್ಲ. ನಾವು 2 ಚೀಲಗಳಲ್ಲಿ ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ತೇವೆ, ಆಮೇಲೆ ಅದನ್ನ ಸೆಪರೇಟ್ ಮಾಡ್ತೇವೆ. ಪ್ಲೇಟ್ಲೆಟ್ ಬೇರೆ, ಕ್ರಯೋಪ್ರೆಸಿಪಿಟೇಟ್ ಬೇರೆ, ಅಥವಾ ಪ್ಲಾಸ್ಮಾ ಬೇರೆ ಅಂತೇಳಿ. ಕೆಲವೊಂದು ರೋಗಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಬರ್ನ್ ಆದಾಗ ನಾವು ಬರೀ ಪ್ಲಾಸ್ಮಾವನ್ನೇ ಕೊಡ್ತೇವೆ, ಈ ರೆಡ್ ಬ್ಲಡ್ ಸೆಲ್ಸ್ ಗಳನ್ನ ಕೊಡುವುದಿಲ್ಲ ಅಥವಾ ಪ್ಲೇಟ್ಲೆಟ್ ಗಳನ್ನ ಕೊಡುವುದಿಲ್ಲ. ಸೊ ರೋಗಿ ಕೆಲವೊಮ್ಮೆ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆಗ್ತದೆ. ಡೆಂಗು ಫೀವರ್ ಬಂದಾಗ ಪ್ಲೇಟ್ಲೆಟ್ 10,000 5,000ಕ್ಕೆಲ್ಲ ಇಳಿತದೆ. ಅಂತ ಸಂದರ್ಭಗಳಲ್ಲಿ ಬರೀ ಪ್ಲೇಟ್ಲೆಟ್ ಮಾತ್ರ ಕೊಡುವಂಥದ್ದು, ಹೋಲ್ ಬ್ಲಡ್ ಕೊಡುವುದಿಲ್ಲ. ಆದರೆ ಪ್ಲೇಟ್ಲೆಟ್ ನಮಗೆ 10 ದಿನಗಳ ಕಾಲ ಮಾತ್ರ ಶೇಖರಣೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕಿಂತ ಜಾಸ್ತಿ 5 ರಿಂದ 8 ದಿನಗಳ ಕಾಲ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ವೈದ್ಯರು ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ವ್ಯಕ್ತಿಯ ದೇಹದ ತೂಕ, ವ್ಯಕ್ತಿಯ ದೇಹದ ಪ್ರಕೃತಿಯನ್ನ ನೋಡಿಕೊಂಡು ರಕ್ತವನ್ನ ತೆಗೆದು ಅದನ್ನ ಶುದ್ಧೀಕರಿಸಿ ಅಗತ್ಯ ಬಿದ್ದಾಗ ನಾವು ಕೊಡುವುದು. ಸೊ ಈ ಹಿನ್ನೆಲೆಯಲ್ಲಿ ನೀವು ಒಂದು ವ್ಯಕ್ತಿಯ ಜೀವ ಉಳಿಸಲಿಕ್ಕೆ ಅಥವಾ ಇನ್ನೊಬ್ಬರ ಮಾನವೀಯ ನಿಮ್ಮ ಜೀವನದ ಸಾರ್ಥಕತೆಯನ್ನು ಪಡಿಬೇಕಾದ್ರೆ ನಿರಂತರವಾಗಿ ರಕ್ತದಾನ ಮಾಡೋಣ. ರಕ್ತದಾನ ಮಾಡುತ್ತಾ ಒಂದು ಸುಂದರವಾದಂಥ, ಸಮೃದ್ಧವಾದಂಥ, ಆರೋಗ್ಯಪೂರ್ಣ ದೇಶವನ್ನು ನಾವೆಲ್ಲ ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದಗಳು. ತಾನು ಬದುಕುವುದರಲ್ಲಿ ಅಲ್ಲ, ಸಮಾಜಕ್ಕಾಗಿ ಬದುಕುವುದರಲ್ಲಿ, ದೇಶಕ್ಕಾಗಿ ಬದುಕುವುದರಲ್ಲಿ, ಒಟ್ಟು ಮಾನವ ಜನಾಂಗದ ಹಿತಕ್ಕಾಗಿ ಬದುಕುವುದರಲ್ಲಿ, ಆ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂತಹ ಬದುಕು ಸಾಗಿಸುತ್ತಿರುವ ಸುಮಾರು 1000ಕ್ಕಿಂತಲೂ ಅಧಿಕ ಸದಸ್ಯರನ್ನೊಳಗೊಂಡಂತಹ ಅವರ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಕೂಡ ರಕ್ತದಾನ ಶಿಬಿರವನ್ನ ಮಾಡುವಂತಹ ಓರ್ವ ನಿಷ್ಕಲಂಕ ವ್ಯಕ್ತಿತ್ವ ಶ್ರೀಯುತ ಮುರಳಿ ಮೋಹನ್ ಚೌತಾರ್ ಅವರು. ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ ಯೋಗೀಶ್ ಶೆಟ್ಟಿ ಜಪ್ಪು, ತುಳು ರಕ್ಷಣಾ ವೇದಿಕೆಯ ಪ್ರಮುಖರು, ಇವರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ, ಪ್ರತಿಷ್ಠಿತ KMC ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ, ರೋಗಿಗಳ ಅಡಗಿಸಿಟ್ಟ ಧ್ವನಿಗೆ ಜಾಗೃತ ಧ್ವನಿಯಾಗಿರ್ತಕ್ಕಂಥವರು ಡಾಕ್ಟರ್ ಜಿನ್ಸ್. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತು ಶುಭ. I'm Dr. Jinsi and George. I'm from Kasturba Medical College. Thank you for inviting us all for this very noble service that you all are doing here. Thank you, Dr. Murli, and all the organizers over here. This is the most selfless act. Donating blood is one of the most selfless acts we can do as a human being, because one packet of blood that we donate can save up to 3 lives. Because it's divided into 3 components: whole blood, platelets, and plasma. Whole blood is given for people who are anemic. And platelets are given for people who are those who are suffering from dengue, because we know that in dengue patients platelets go down a lot, so we give that to them. Plasma is given for people who are suffering from clotting deficiency, clotting problems, burn, shock patients. So we always see in operations, in emergencies, we need blood donation like this. Who can donate blood? Any healthy individual at the age of 18 to 60 years. If your hemoglobin is about 12.5, you can donate. You should be healthy and no other problems like hepatitis. There is a list of problems that we will be looking for before you can donate blood. Then this is one thing that we cannot manufacture in the factories. We have to donate it. Unless we donate it, no one is. It's impossible for a patient to survive. These are the selfless acts that we can do. There's always benefits that we have. There is research saying that if you donate blood, there is chances of decreasing your heart diseases can be decreased, cancer risk is reduced, you live a better and healthier life. Hypertension can be decreased as well.
So this is something that you all have to do. You can donate it, like RBCs are produced every 120 days. So you can donate between 3 to 4 months. If you're healthy, please donate, keep donating, and do a selfless act for all of us. And thank you all so much. ಯಾವ ತಾಯಿಯ ಕಣ್ಣೀರಿಗೂ ತನ್ನ ಮಗುವನ್ನು ಉಳಿಸಲು ಸಾಧ್ಯವಿಲ್ಲ. ನಿಮ್ಮಂತಹ ದಾನಿಗಳ ರಕ್ತದಿಂದ ಮಾತ್ರ ಆ ಮಗುವಿನ ಜೀವವನ್ನು ಉಳಿಸಬಹುದು. ಅರ್ಥಪೂರ್ಣವಾದಂಥ ಮಾತು. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ, ಸಮಾಜ ಸೇವಕರು, ಪ್ರತಿಭಾಶಾಲಿಯು, ನಿರಂತರವಾಗಿ ಸಮಾಜ ಸೇವಾ ಚಟುವಟಿಕೆ ತೊಡಗಿಸಿಕೊಂಡಂಥ ಡಾಕ್ಟರ್ ಮೋಹನ್ ಸಿಂಗ್ ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನು ಹಾರೈಸುವುದು. ಈ ಕಾರ್ಯಕ್ರಮ ತುಂಬ ಮಹತ್ವದ್ದು ಅಂತ ನಾನು ಅನಿಸ್ಕೊಳ್ತೀನಿ. ಯಾಕಂದರೆ ವಿವಿಧ ಸಂಘಟನೆಗಳು, ಬೇರೆ ಬೇರೆ ಧರ್ಮೀಯ, ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಸದ್ಭಾವನಾ ನಾಗರಿಕರು ಸೇರಿಕೊಂಡು ಹುಟ್ಟು ಹಾಕಿರ್ತಕ್ಕಂಥ ಒಂದು ಈ ಸಂಘಟನೆ, ಅದರ ಮೂಲಕ ಈ ಬ್ಲಡ್ ಡೊನೇಷನ್ ಕ್ಯಾಂಪ್, ಅದ್ರ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆತ್ಮೀಯರೇ, ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳೋದಾದ್ರೆ ಏನು ಬ್ಲಡ್ ಡೊನೇಷನ್ ಬಗ್ಗೆ ಅದರದ್ದು ಮಹತ್ವ ಏನು ಅನ್ನೋದ್ರ ಬಗ್ಗೆ ವೈದ್ಯರು ಈಗಾಗಲೇ ಹೇಳಿದ್ದಾರೆ. ಆದರೂ ಸಹ ನಮ್ಮ ಭಾರತೀಯ ಸಂಸ್ಕೃತಿ, ಭವ್ಯ ಸಂಸ್ಕೃತಿ ಈ ದೇಶದಲ್ಲಿ ಸುಮಾರು ಶತಮಾನಗಳ ಕಾಲದಿಂದ ಎಲ್ಲ ಧರ್ಮದ ಜನರು ಒಟ್ಟಿಗೆ ಸದ್ಭಾವನೆಯಿಂದ ವಾಸಿಸ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮ, ಜಾತಿ, ಸಂಸ್ಕೃತಿಯ ಆಧಾರದ ಮೇಲೆ ಜನಾಂಗತೆಯನ್ನು ಒಡೆಯತಕ್ಕಂಥ ಕೆಲಸಗಳು ನಮ್ಮ ಭಾರತದಲ್ಲಿ ಆಗ್ತಕ್ಕಂಥದ್ದು ತುಂಬಾ ಶೋಚನೀಯ ಸಂಗತಿ. ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಒಬ್ಬ ವ್ಯಕ್ತಿಗೆ ಏನಾದರೂ ರೋಡ್ನಲ್ಲಿ ಆಕ್ಸಿಡೆಂಟ್ ಆದ್ರೆ ಆ ವ್ಯಕ್ತಿ ಬ್ಲಡ್ ಯಾವುದಂತ ನಾವು ನೋಡೋದಿಲ್ಲ. ಈಗ ಬ್ಲಡ್ ತಗೊಳ್ತಾರೆ, ಡ್ರಾ ಮಾಡ್ತಾರೆ, ಅದ್ರ ಮೇಲೆ ಹಿಂದೂ ಧರ್ಮದ ವ್ಯಕ್ತಿಯ ಬ್ಲಡ್, ಮುಸ್ಲಿಂ ಧರ್ಮದ ವ್ಯಕ್ತಿಯ ಬ್ಲಡ್, ಇದು ಕ್ರಿಶ್ಚಿಯನ್ ಧರ್ಮದ ವ್ಯಕ್ತಿಯ ಬ್ಲಡ್ ಅಂತ ಲೇಬಲ್ ಹಾಕೋದಿಲ್ಲ. ಅದ್ರ ಮೇಲೆ ಹಾಕೋದು ಮತ್ತೆ ಯಾವುದು A, B, O ಪಾಸಿಟಿವ್ ಏನ್ ಹಾಕ್ಬೇಕು ಅದನ್ನು ಹಾಕ್ತಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಆ ವ್ಯಕ್ತಿಗೆ ಅವಶ್ಯಕತೆ ಇರುವಾಗ, ಬ್ಲಡ್ ಅವಶ್ಯಕತೆ ಇರುವಾಗ, ರಕ್ತದ ಅವಶ್ಯಕತೆ ಇರುವಾಗ ಆ ವ್ಯಕ್ತಿ ಧರ್ಮ ಇಂಪಾರ್ಟೆಂಟ್ ಆಗೋದಿಲ್ಲ. ಆ ವ್ಯಕ್ತಿಯ ಅವಶ್ಯಕತೆ, ಆ ವ್ಯಕ್ತಿಯ ಜೀವ ಉಳಿಸ್ತಕ್ಕಂಥದ್ದು ಅದು ಮಹತ್ವ ಆಗ್ತದೆ. ಮತ್ತೆ ಬ್ಲಡ್ ಕೊಡುವಾಗ್ಲೂ ಸಹ ನಾವು ಕೊಡ್ತಕ್ಕಂಥ ಬ್ಲಡ್ ಯಾವ ವ್ಯಕ್ತಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಒಂದು ನಾನು ಇಲ್ಲಿ ನೆನೆಸ್ಬೇಕು, ಯಾರು ಸಭಾಪತಿ ಆದ್ರು ನಮ್ಮ ಯುಟಿ ಖಾದರ್ ಸಾಹೇಬ್ರವ್ರು, ಅವರು ಹೆಲ್ತ್ ಮಿನಿಸ್ಟರ್ ಆಗಿರುವಾಗ ಹಾಗೆ ರೋಡ್ನಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತಲ್ಲಿ. ಆಗುವಾಗ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ನಿಂದ ಜೀವದಿಂದ ಸಾಯ್ತಾ ಇದ್ದಾನೆ. ನಮ್ಮ ಯುವಕರು, ಇತ್ತೀಚಿನ ಯುವಕರು ನಮಗೆ ಕಣ್ಣು ತೆರೆಸ್ತಕ್ಕಂಥ ಘಟನೆ, ಯುಟಿ ಖಾದರ್ ಅವರಿಗೆ ಕಣ್ಣು ತೆರೆಸಿರ್ತಕ್ಕಂಥ ಘಟನೆ ವಿಡಿಯೋ ಮಾಡ್ತಾ ಇದ್ದಾರೆ. ಆಕ್ಸಿಡೆಂಟ್ ಆದ್ದು ವ್ಯಕ್ತಿ ಸಾಯ್ತಾ ಇದ್ದಾನೆ ಅಂಥದನ್ನ ವಿಡಿಯೋ ಮಾಡ್ತಾ ಇದ್ದಾರೆ ವ್ಯಕ್ತಿಗಳೆಲ್ಲ, ಇಲ್ಲಿ ನೆರೆದಿರ್ತಕ್ಕಂಥ ಯುವಕರೆಲ್ಲ ಕುತ್ಕೊಂಡು. ಆದ್ರೆ ಆ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಜೀವ ಉಳಿಸ್ಬೇಕನ್ನೋ ಒಂದು ಪರಿಕಲ್ಪನೆ ಅವರಲ್ಲಿಲ್ಲ. ಆ ವ್ಯಕ್ತಿ ಸತ್ತಿ ಆದ್ಮೇಲೆ ಕೊನೆಗೆ ಅದಕ್ಕೆ ಕಾರಣಗಳು ಸಾಕಷ್ಟು ಇತ್ತು. ವ್ಯಕ್ತಿಯನ್ನ ಅಡ್ಮಿಟ್ ಮಾಡುವಾಗ ಸಾಕಷ್ಟು ಪ್ರೊಸೀಜರ್ ಅಲ್ಲಿ ಪೊಲೀಸ್ ಕೇಸ್ ಆಗ್ಬೇಕು, ಪೊಲೀಸ್ ಬರಬೇಕು, ಅದೆಲ್ಲ ಮತ್ತೆ ಕೋರ್ಟು ಕಚೇರಿ ಎಲ್ಲ ಅಲೆದಾಡ್ಬೇಕು ಯಾವ ವ್ಯಕ್ತಿ ಅಡ್ಮಿಟ್ ಮಾಡ್ತಾನೆ ಅಂತದೆಲ್ಲ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬಹುಶಃ ನಾಗರಿಕರು ಹಾಗೆಲ್ಲ ಮಾಡ್ಬೋದು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯುಟಿ ಖಾದರ್ ಸಾಹೇಬ್ರವ್ರು ಲಾಸ್ಟ್ ಅವರು ಹರೀಶ್ ಸ್ಕೀಮ್ ಅಂತ ಒಂದು ತೆಗೆದಿದ್ದಾರೆ. ಹರೀಶ್ ಸ್ಕೀಮ್ ಆ ಸತ್ತಂತ ವ್ಯಕ್ತಿ ಹರೀಶ್, ಅವನ ಹೆಸರು. ನಾನು ಹೇಳೋದಿಲ್ಲಿ, ವ್ಯಕ್ತಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಧರ್ಮೀಯನಾಗಿರ್ಲಿ, ಮಾನವನ ಒಂದು ಅಗತ್ಯತೆ, ಸಮಾಜದ ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಮಾಡ್ತಾರ. ಅದು ನಿಜವಾದ ಒಂದು ಸದ್ಭಾವನೆ. ನಾನು ಅನ್ಕೊಳ್ಳೋದು ನಿಜವಾದ ಸದ್ಭಾವನೆ. ಆ ಸ್ಕೀಮ್ ಹುಟ್ಟು ಹಾಕುವಾಗ ಆ ವ್ಯಕ್ತಿ ಹಿಂದೂ ಆಗಿದ್ದ ಅಂತ ಯೋಚನೆ ಮಾಡಲಿಲ್ಲ. ನಮ್ಮ ಸಂಸ್ಕೃತಿ ಹೇಳ್ತದೆ, ಭಾರತೀಯ ಸಂಸ್ಕೃತಿನಲ್ಲೇ ಇದೆ, ನಮ್ಮ ಸಂಸ್ಕೃತಿನಲ್ಲಿ ಬರೆದಿಟ್ಟಂಥದ್ದು. ನಾವು ಈಗ ಅದನ್ನ ತಪ್ಪು ಗ್ರಹಿಸ್ತಾ ಇದ್ದೀವಿ. ಏನು, ನಮ್ಮ ಸಂಸ್ಕೃತಿನಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅಂತ ಯಾರು ಹೇಳಲಿಲ್ಲ. ನಮ್ಮ ಸಂಸ್ಕೃತಿನಲ್ಲೇ ಇದೆ. ಒಂದು ಸಂಸ್ಕೃತಿನಲ್ಲಿ ಗಾದೆ ಇದೆ. ನನಗೆ ಚೂರು ಸಂಸ್ಕೃತ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ. ಏನಂದ್ರೆ, ಒಂದು ಸಂಸ್ಕೃತಿನಲ್ಲಿ ಹೇಳ್ತದೆ, ಏನು,
ಪರೋಪಕಾರಂ ವಹಂತಿ ನದಿಯ, ಪರೋಪಕಾರಂ ದುಹಂತಿ ಗಾಯ, ಪರೋಪಕಾರಂ ಫಲಂತಿ ವೃಕ್ಷ, ಪರೋಪಕಾರಂ ಇದಂ ಶರೀರಂ. ಹಾಗಂತ ಹೇಳಿದ್ರೆ ಅಲ್ಲಿ ಏನ್ ಹೇಳ್ತದೆ, ಹರಿಯುವ ನದಿ ತನಗಾಗಿ ಹರಿಯುವುದಿಲ್ಲ. ಯಾವತ್ತಾದ್ರೂ ನದಿ ತನ್ನ ನೀರನ್ನು ತಾನೇ ಕೊಡದಿದೆಯಾ? ಇಲ್ಲ, ಬೇರೆಯವರಿಗೋಸ್ಕರ ಹೆಲ್ಪ್ ಆಗ್ತದೆ. ಯಾವಾಗಾದ್ರೂ ವೃಕ್ಷ ಅಂದ್ರೆ ಮರ ತನ್ನ ಹಣ್ಣನ್ನು ತಾನೇ ತಿಂದದಿಲ್ಲ, ಬೇರೆಯವರು ತಿಂತಾರೆ. ಯಾವತ್ತಾದ್ರೂ ಹಸು ತನ್ನ ಹಾಲನ್ನು ತಾನೇ ಕೊಡದಿದೆಯಾ? ಇಲ್ಲ, ಹಸುವಿನ ಹಾಲನ್ನು ನಾವು ಕುಡಿತೀವಿ. ಆದ್ರೆ ಹಸುವಿನ ಹಾಲನ್ನು ಕೊಡದಂತ ನಾನು, ಫಲವನ್ನ ತಿಂದಂತ ನಾನು, ನದಿ ನೀರು ಕುಡಿತಕ್ಕಂಥ ನಾನು ಏನ್ ಮಾಡ್ತಾ ಇದ್ದೀನಿ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನದಕ್ಕೆ ನಾನು ಒಳ್ಳೆಯವನು ಮಾಡ್ಕೊಳ್ಳೋದಿಲ್ಲ, ಬೇರೆಯವರನ್ನ ಕೆಟ್ಟದ್ದು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಇದಂ ಶರೀರಂ ಪರೋಪಕಾರಂ ಅಂದ್ರೆ ನನ್ನ ದೇಹ ಇರೋದೇ ಬೇರೆಯವರ ಹೆಲ್ಪಿಗೋಸ್ಕರ. ಅದು ಬೇರೆ ಬೇರೆ ಸುಮಾರು ದಾನಗಳು ಬರ್ತದೆ. ನೇತ್ರದಾನ ಬರ್ತದೆ, ರಕ್ತದಾನ ಬರ್ತದೆ. ರಕ್ತದಾನ ಶ್ರೇಷ್ಠ ದಾನ ನಾನು ಅನ್ಕೊಳ್ಳೋದು. ಸಾಕಷ್ಟು ಮೇಡಮ್ ಹೇಳಿದ್ರು, ಒಬ್ಬರು ರಕ್ತದಾನ ಮಾಡಿದ್ದೆ ಆದ್ರೆ ಒಂದು ಸಲಕ್ಕೆ 3 ಜೀವಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ, 3 ಜೀವಗಳನ್ನು ಉಳಿಸಬಹುದು. ಆ ಒಂದು ಮಹತ್ ಭಾವನೆ ನನ್ನಲ್ಲಿ ಬೇಕಾಗ್ತದೆ ರಕ್ತದಾನವನ್ನ ಮಾಡುವಾಗ. ಇನ್ನೊಬ್ಬರು ಬಹುಶಃ ಒಬ್ಬ ಕನ್ನಡ ಕವಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅವರು. ನನಗೆ ಚಿಕ್ಕವನಿರುವಾಗ ಎಲ್ಲೋ ಓದಿರ್ತಕ್ಕಂಥ ಒಂದು ಪೋಯಮ್ ಅದು. ಏನು ಹೇಳ್ತಾರೆ ಅದು, ಆಕಳು ಹೇಳ್ತದೆ. ಹೇಳ್ತದೆ ಆಕಳು, ಇಟ್ಟಿದರೆ ಸಗಣಿಯಾದೆ, ತಟ್ಟಿದರೆ ಕುರಳಾದೆ, ಸುಟ್ಟರೆ ನೊಸಳಿನಳು ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು ಅಂತ ಹೇಳ್ತದೆ. ಅಂದ್ರೆ ಏನ್ ಹೇಳ್ತದೆ, ಗೋವು ಆಕಳು ಏನ್ ಹೇಳ್ತದೆ, ನಾನು ಇಟ್ಟರೆ ಸಗಣಿ ಆಗ್ತೀನಿ, ನನ್ನ ಸಗಣಿ ಎದಕ್ಕೆ ಉಪಯೋಗ ಆಗ್ತದೆ, ಅದನ್ನ ತಟ್ಟಿದರೆ ಉರುವಲಾಗಿ ಉಪಯೋಗ ಮಾಡಬಹುದು. ಅದನ್ನು ಸುಟ್ರೆ, ಆ ಒಂದು ಕುರುಳನ್ನ ಸುಟ್ರೆ ಹಚ್ಕೊಳ್ಳಿಕ್ಕೆ ವಿಭೂತಿ ಆಗ್ತದೆ. ಹಾಗೆ ನನ್ನ ಪ್ರತಿಯೊಂದು ಅಂಗವೂ ಸಹ ಸಮಾಜಕ್ಕೆ ಉಪಯೋಗ ಆಗ್ತದೆ. ನೀನ್ ಯಾರಿಗೂ ಉಪಯೋಗ ಆಗ್ತಾ ಇದೆಯೇ ಮಾನವ ಅಂತ ಮನುಷ್ಯನನ್ನ ಪ್ರಶ್ನೆ ಮಾಡ್ತದಂತೆ ಆಕಳು. ಪ್ರಶ್ನೆ ಮಾಡುವಾಗ ಇಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮೊದಲು ಯೂನಿವರ್ಸಿಟಿ ಕ್ವಾರ್ಟರ್ಸ್ ನಲ್ಲಿ ಇದ್ದೆ. ಅಲ್ಲಿ ನನ್ನ ಮುಸ್ಲಿಂ ಒಬ್ಬ ಬಾಂಧವರು ತರಕಾರಿ ಮಾರ್ತಾ ಇರ್ತಕ್ಕಂಥದ್ದು. ನಾನು ರೆಗ್ಯುಲರ್ ಆಗಿ ಅವರಲ್ಲಿ ತರಕಾರಿ ತರುವಾಗ ಅವರೊಟ್ಟಿಗೆ ಕ್ಯಾಶುವಲ್ ಆಗಿ ಬೇರೆ ಬೇರೆ ವಿಷಯಗಳು ಮಾತಾಡುವಾಗ ಒಂದು ವಿಷಯ ಹೇಳ್ತಾ ಇದ್ದದ್ದು, ಕೊಣಜನಲ್ಲಿ ಆ ಕಡೆ ಮೊದಲು ಹೇಗಿತ್ತು, ತುಂಬಾ ನಿರ್ಜನ್ಯವಾದ ಪ್ರದೇಶವಿತ್ತು, ನಿರ್ಜನ್ಯವಾದ ಪ್ರದೇಶ, ಕಾಡು ಅದೆಲ್ಲ ಇತ್ತು. ಆಗ ಜನ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಏನ್ ಮಾಡ್ತಾ ಇದ್ರು, ಹಿಂದ್ಗಡೆ ಯಾರಾದ್ರೂ ಸಾಯಂಕಾಲ ಒಂದು 6-7 ಗಂಟೆ ಆದ್ರೆ ಯಾರಾದ್ರೂ ಒಬ್ರು ಜನ ಬಂದ್ರೆ ನಾನೊಟ್ಟಿಗೆ ಸೆಕ್ಯೂರ್ ಫೀಲ್ ಮಾಡ್ತೀನಿ. ನಾನು ಏನು ಯಾವುದೇ ಪ್ರಾಣಿ ಪಕ್ಷಿಗಳ ಭಯವಿಲ್ಲದೆ ಮನೆಗೆ ಹೋಗಬಹುದು ಅಂತ ಬೇರೆಯವ್ರು ಯಾರಾದ್ರೂ ಬರುವವರೆಗೂ ವೇಟ್ ಮಾಡ್ತಾ ಇದ್ದೆ. ಸಂಗಾತಿ ಯಾರಾದ್ರೂ ಜೋಡಿ ಬಂದ್ರೆ ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೆ ಮನೆಗೆ. ಆದ್ರೆ ಈಗ ಹೇಗಾಗ್ತಾ ಇದೆ ಸರ್, ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ನಾನು ಯಾರಾದ್ರೂ ಹೋಗುವಾಗ ನೈಟ್ 7 ಗಂಟೆಗೆಲ್ಲ ಯಾರಾದ್ರೂ ಹಿಂದೆ ಜನ ಬರ್ತಾ ಇದ್ದಾರಾ ಅಂತ ಯೋಚನೆ ಮಾಡಿ ಹೆದರ್ಕೊಂಡು ಹೋಗ್ತೀನಂತೆ. ಅಂದ್ರೆ ಮುಂಚೆ ಇಲ್ಲಿ ವ್ಯತ್ಯಾಸ ಅಷ್ಟೇ, ಮುಂಚೆ ಪ್ರಾಣಿ ಪಕ್ಷಿಗಳ ಭಯಕ್ಕೆ ಹೆದರ್ತಾ ಇದೀವಿ ನಾವು, ಜನರ ಒಂದು ರಕ್ಷಣೆಯನ್ನು ಪಡಿತಾ ಇದ್ದೀವಿ. ಜನರು ಯಾರಾದ್ರೂ ಸಂಗಾತಿಗಳಿದ್ರೆ ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಈಗ ಹಿಂದ್ಗಡೆ ಬರ್ತಕ್ಕಂಥ ವ್ಯಕ್ತಿ ಹಿಂದೂ ಅದನಿಯ, ಮುಸ್ಲಿಂ ಅದನಿಯ, ಕ್ರಿಶ್ಚಿಯನ್ ಅದನಿಯ, ಅವನಿಂದ ನನಗೇನಾದ್ರೂ ಮರ್ಡರ, ಕೊಲೆಯ, ಬೆದರಿಕೆಯ ಇಂಥದ್ದೆಲ್ಲ ಆಗ್ತದೆಯಾ, ಹಾಗೆ ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಆಗ್ತಾ ಇದೆ ಇಂಥ ಪರಿಸ್ಥಿತಿ ಭಾರತದಲ್ಲಿ, ಏಕೆ ನಿರ್ಮಾಣವಾಗಿದೆ, ಯಾರು ಹುಟ್ಟಾಕಿದ್ರು, ಇದೆಲ್ಲ ಯೋಚನೆ ಮಾಡುವ ಕೊನೆಗೆ ಅದು ನಿಲ್ಲೋದು ರಾಜಕೀಯ ಒಂದು ಏನು ವೋಟ್ ಬ್ಯಾಂಕ್ ಇದೆಯಲ್ಲ ಅಲ್ಲಿಗೆ ಹೋಗಿ ನಿಲ್ತದೆ. ಈ ಒಂದು ಅಂಶ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ವಿಷಯ ಯಾಕೆ ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ, ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಸದ್ಭಾವನಾ ವೇದಿಕೆ, ಬೇರೆ 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 ಸಂಘಟನೆಗಳು ಈ ಒಂದು ಕಾರ್ಯಕ್ರಮ ನನಗೆ ತುಂಬಾ ಖುಷಿ ಪಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಈ ವೇದಿಕೆಯಲ್ಲಿ ಎಲ್ಲಾ ಒಂದು ಸಮಾನ ಮನಸ್ಕರು ಸೇರಿ ಈ ಒಂದು ಸಮಾಜಮುಖಿನ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಒಂದು ಇನ್ನೂ ಜನ ಸೇರ್ಬೇಕು, ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ, ಸಮಾಜ ಮುಖಿನ ಕೆಲಸಕ್ಕೆ ಸಾಕಷ್ಟು ಜನರು ಬರಬೇಕು. ಇನ್ನೊಂದು ನಾನು ಇಲ್ಲಿ ಏನು ಒಂದು ಅಂಶ ಹೇಳ್ತಕ್ಕಂಥದ್ದು, ಇವತ್ತು ಸಂಡೇ ಇರೋದ್ರಿಂದ ಬಹುಶಃ ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಲಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆ, ಸಮಾನ ಮನಸ್ಕರ ಈ ಒಂದು ಸಂಘಟನೆ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಹಮ್ಮಿಕೊಂಡದೇ ಆದ್ರೆ 150ರಿಂದ 200 ವಿದ್ಯಾರ್ಥಿಗಳನ್ನ ನಾನು ಸಭಿಕರಾಗಿ, ನಿಮ್ಮ ರಿಸೋರ್ಸ್ಗಳನ್ನಾಗಿ
ಒದಗಿಸ್ತೀನಿ ಅಂತ ಭರವಸೆ ಕೊಡ್ತಾ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ, ರಕ್ತದಾನ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಸಾಕಷ್ಟು ಜೀವಗಳನ್ನು ಉಳಿಸಲು ನಾವು ಈ ಒಂದು ಮಹತ್ ಕಾರ್ಯದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಎಲ್ಲಾ ಸಂಘಟನೆಗಳಿಗೂ ಮತ್ತು ಈ ವೇದಿಕೆಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜಾತಿ ವಿಜಾತಿ ಎಣಬೇಡ, ದೇವನೊಲಿ ದಾತನೇ ಜಾತ ಸರ್ವಜ್ಞ. ಸುಂದರವಾದಂಥ ಮಾತಿನೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಮೋಹನ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರು, ನಾವು ತಪ್ಪಿದಾಗ ತಿದ್ದಿ, ಎಡವಿದಾಗ ಹಿಡಿದೆತ್ತಿ, ಮುನ್ನಡೆದಾಗ ಶಾಬಾಷ್ ಎನ್ನುವ ಮಾತಿನೊಂದಿಗೆ ಪ್ರೋತ್ಸಾಹಿಸುತ್ತಿರುವ ನಿರಂತರ ಸೇವಾ ಚಟುವಟಿಕೆ ತೊಡಗಿಸಿಕೊಂಡಂತಹ ನಜೀರ್ ಹುಸೇನ್ ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನು ಹಾರೈಸಿದೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಅಸ್ಸಲಾಮು ಅಲೈಕುಂ. ಇವತ್ತಿನ ಹೊಸಕುರಲ ಬಳಗ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮವು ನಿಜವಾಗಿ ತುಂಬ ಸಂತೋಷವಾಗ್ತಿದೆ. ಎಲ್ಲ ವಿಷಯವನ್ನು ನಮ್ಮ ಡಾಕ್ಟರ್ ಅವರು ಹೇಳಿದ್ದಾರೆ, ನಾನು ಹೇಳುವುದು ಏನಿಲ್ಲ. ನನಗೆ ಕೆಲವು ವಿಷಯ ಗೊತ್ತಿರಲಿಲ್ಲ, ಅದು ಈ ನಮ್ಮ ಡಾಕ್ಟರ್ ಅವರಿಂದ ನನಗೆ ಎಲ್ಲ ವಿಷಯ ಗೊತ್ತಾಯಿತು. ಅಂದರೆ ನಾನು ಸಹ ಒಂದು ಶುಗರ್ ಪೇಷಂಟ್. ಅವರು ಹೇಳಿದರು 100 ಎಷ್ಟಂತ ಹೇಳಿಲ್ಲ, ಅದಕ್ಕೆ ಕೇಳಲಿಕ್ಕೆ ನಾನು ಹೊರಡಿದೆ, ಎಷ್ಟರ ಮೇಲೆ ಕೊಡ್ಬೋದಂತ. ಅಂದರೆ ನನಗೆ ಬೇರೆ ಡಾಕ್ಟರ್ ಅವರು ಹೇಳಿದರೆ ಶುಗರ್ ಇದ್ದರೆ ಕೊಡಬೇಡಿ ಅಂತ. ನಾನು ಈಗ ಒಂದು 2 ವರ್ಷದಿಂದ ಕೊಡ್ತಾ ಇಲ್ಲ. ಮುಂಚೆ ನಾವು ಕೊಡ್ತಾ ಇದ್ದೆವು, ಈಗ 2 ವರ್ಷದಿಂದ. ಹಾಗಾದರೆ ಎಷ್ಟರಿಂದ ಕೊಡ್ಬೋದು ಸರ್ ಕಂಟ್ರೋಲ್? ಅಂದರೆ ಒಂದು 140, 150ರಲ್ಲಿ ಕೊಡ್ಬೋದು. ಅದೇ ಬೇಕಿತ್ತು. ಹಾಗಾದ್ರೆ ಈಗ ಫಸ್ಟ್ ನಾನು ಚೆಕ್ ಮಾಡಿ ಕೊಡಬೇಕಾಗ್ತದೆ. ಒಳ್ಳೆ ವಿಷಯ. ಮತ್ತು ಇಂಥ ಕಾರ್ಯಕ್ರಮವು ಈ ನಮ್ಮ ವಿದ್ಯಾ ಅವರು, ನಾನು ಹಲವು ವರ್ಷದಿಂದ ಅವನು ನೋಡ್ತಾ ಇದ್ದೆ. ನಮ್ಮ ಸಫರ್ ಕ್ಲಬ್, ನಾನು ಅದರ ಸಹ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಕೂಡ ನಮ್ಮ ಎಂಥ ಒಂದು ಪ್ರೋಗ್ರಾಮ್ ಇದ್ದವರು, ಎಲ್ಲ ಇಂಡಿಪೆಂಡೆಂಟ್ ಡೇಸ್ ಅಲ್ಲಿ ನಾವು ಬ್ಲಡ್ ಕ್ಯಾಂಪ್ ಮಾಡಿದ್ದೇವೆ. ಈ ಸರ್ತಿ ಸಹ ನಮ್ಮ ಕ್ಯಾಂಪ್ ಇದೆ. ಅವರು ಫಸ್ಟ್ ಬಂದು ನಮ್ಮಲ್ಲಿ ಅಟೆಂಡ್ ಆಗಿ ಹೋಗುದು. ಈ ಸರ್ತಿ ಇದೆ, ನೀವು ಬರಬೇಕು ಇವತ್ತು. ಈ ಸರ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಹಲವು ಕಾರ್ಯಕ್ರಮ ಕೂಡ ಇಟ್ಟಿದ್ದೇವೆ. ಎಲ್ಲ ಒಂದು ಕಾರ್ಯಕ್ರಮ ಅಲ್ಲ, ರಕ್ತದಾನ ಶಿಬಿರ ಅಲ್ಲ, ಇವತ್ತು ಈ ಸರ್ತಿ ನಾವು ಹಲವು ಕಾರ್ಯಕ್ರಮ ಇಟ್ಟಿದ್ದೇವೆ. ಅದಕ್ಕೆ ನೀವು ಮೊದಲೇ ಬಂದು ನಮಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬೇಕು. ಇಂಥ ಕಾರ್ಯಕ್ರಮ ಗೊತ್ತಿದ್ದಲ್ಲ, ಇಂಥ ಕಾರ್ಯಕ್ರಮಕ್ಕೆ ಅವರ ಈ ಸರ್ತಿ ಕ್ಯಾಂಪ್ ಇದು ಅಡ್ವರ್ಟೈಸ್ಮೆಂಟ್ ಆದ ಲೆಕ್ಕದಲ್ಲಿ ಇಲ್ಲಿ ಕ್ಯೂ ನಿಂತು ರಕ್ತ ಕೊಡಬೇಕಿತ್ತು. ಅದೇ ಹೇಳುದು, ದೇವರ ದಯದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಆಯುಷ್ ನೀಡಲಿ. 20 ವರ್ಷದಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಈಗ ತಾನೇ ಶುರು ಮಾಡಿದ್ವಿ, ಒಂದು 5-6 ವರ್ಷದಿಂದ. ನಮ್ಮ ಸಂಸ್ಥೆ ಬ್ಲಡ್ ಹೆಲ್ತ್ ಕೇರ್ 5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ 25 ಜುಲೈಗೆ ನಮ್ಮದು 5ನೇ ವರ್ಷದ ನಾವು ಸಂಭ್ರಮ ಮಾಡಬೇಕಂತಿದ್ದೇವೆ. ಸಾಧಾರಣ ಒಂದು 172ನೇ ಕ್ಯಾಂಪ್ ಇಲ್ಲಿ ನಡೀತಾ ಇದೆ. ಹಲವು ಸಂದರ್ಭದಲ್ಲಿ ಪ್ಲಾಸ್ಮಾ ಕೊಟ್ಟಿದೆ. ನಮ್ಮ ಕೊರೋನಾ ಸಂದರ್ಭದಲ್ಲಿ ನಾವು ಇಲ್ಲಿಂದ ಒಂದು ಕಾಸರಗೋಡಿಂದ ಒಂದು ರಕ್ತಕ್ಕೆ ಒಂದು ಪ್ಲಾಸ್ಮಾ, ಒಂದು ಡಾಕ್ಟರ್, ಅದೊಂದು ಅವಶ್ಯಕತೆ ಇದ್ದು ಯಾರಿಗೂ ಇಲ್ಲಿ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾವು ತಲಪಾಡಿಂದ ಪರ್ಮಿಷನ್ ತೆಗೆದು KMCಯಲ್ಲಿ ಅದರ ಎಲ್ಲ ಕೆಲಸಗಳನ್ನು ಮಾಡಿ ನಾವೇ ತಂದು ಅಲ್ಲಿ ಆಂಬುಲೆನ್ಸ್ ಬಂದು ಅದನ್ನು ನಾವು ಮುಟ್ಟಿಸಿದ್ದೇವೆ ಇಲ್ಲಿಗೆ. ಅಂತ ಹಲವು ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ತುಂಬಾ ಕೆಲಸ ಮಾಡಿದ್ದೇವೆ. ಅದು ಅಲ್ಲದೆ ನಾವು ಬೆಲ್ಗಾಂ ನೆರೆಬಂದ ಪ್ರದೇಶದಲ್ಲಿ ಅಂತ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ದೇವರ ದಯದಿಂದ ಒಳ್ಳೆ ಸಕ್ಸಸ್ ಆಗಿದ್ದು, ಹಲವು ಜನರ ಸಹಕಾರ ಇತ್ತು. ಅದೇ ತರ ಬ್ಲಡ್ ಕ್ಯಾಂಪ್ ನಾವು ಕಾಸರಗೋಡಲ್ಲಿ ಮಾಡಿದ್ದೇವೆ. ಉಪ್ಪಳ, ಕಾಸರಗೋಡು, ಮಂಜೇಶ್ವರ, ನಮ್ಮ ಹಾಸನ, ನಮ್ಮ ಇಲ್ಲಿ ಬಡ್ಕಲ, ಹೊನ್ನಾವರ, ಎಲ್ಲ ಕಡೆ ಕರ್ನಾಟಕದ ಹಲವು ಪ್ರದೇಶದಲ್ಲಿ ಮಾಡಿದೆವು. ಬ್ಯಾಂಗ್ಳೂರಲ್ಲಿ ಅವಶ್ಯಕತೆ ಇದ್ದಾಗ ನಾವು ನಮ್ಮ ಡೋನರ್ ಅಲ್ಲಿಯೇ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕೂಡ ನಾವು ಅವರಿಗೆ ಅಲ್ಲಿ ಅರೇಂಜ್ ಮಾಡಿ ಕೊಟ್ಟಿದ್ದೇವೆ. ಹೇಗೆ ಹೇಳ್ತಾನೆ ಅಂದರೆ, ಒಂದು ಅವರು ವಿದ್ಯಾದವರು ಹೇಳಿದ್ರು, ಒಂದು ಕ್ಯಾಂಪ್ ಮಾಡ್ದೆ ಅಂದ್ರೆ ಇದಕ್ಕೆ ನಾವು ಅವರ ಜೊತೆ ಸೇರಿದ್ದು ಮಾತ್ರ, ಎಲ್ಲ ಅರೇಂಜ್ ಅವರು ಮಾಡಿದ್ದಾರೆ. ಅವರಿಗೆ ಇವತ್ತು ಅನುಭವ ಆಯ್ತು ಎಷ್ಟು ಕಷ್ಟ ಇದೆ ಅಂತ ಒಂದು ಕ್ಯಾಂಪ್ ಮಾಡಿದಾದ್ರೆ. ಅದೇ ತರ ನಾವು 173 ಕ್ಯಾಂಪ್ ಮಾಡಿದಾದ್ರೆ ಎಷ್ಟು ಕಷ್ಟ ಇರ್ಬೋದು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಇದೆಲ್ಲ ಯಾರಿಗೆ ಏತಕ್ಕಾಗಿ ಮಾಡಿದೆ? ನಾವು ಲೋಕದಲ್ಲಿ ಹಲವು ಕಾರ್ಯಕ್ರಮ ಮಾಡ್ತೇವೆ. ನಾವು ಜೀವನ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕಿ ಅದು ಅಂತ ಕಾರ್ಯಕ್ರಮ ಅಲ್ಲ, ಪರವರಿಗೆ ಒಂದು ಉಪಕಾರ ಆಗಬೇಕು ಅಂತ ಒಂದು ಕಾರ್ಯಕ್ರಮವೇ ನಾವು ಇಲ್ಲಿದ್ದೇವೆ.
ಅದೇ ತರ ನಮ್ಮ ಈ ಮೆಂಬರ್ಸ್ಗಳು ನಾನು ತೊಕ್ಕೊಟ್ನವನಾದ್ರೂ ಕೂಡ ಎಲ್ಲ ಕಡೆಯವರಿದ್ದಾರೆ. ತೊಕ್ಕೊಟ್ನವ, ತಲಪಾಡಿಯವ, ಬಡ್ಕಲ್ದವರು, ನಮ್ಮ ಹಾಸನ, ಬ್ಯಾಂಗ್ಳೂರು ಎಲ್ಲರೂ ಈ ಮೆಂಬರ್ ಇದರಲ್ಲಿ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಅಂದರೆ ಈ ಪರಲೋಕಕ್ಕಾಗಿ ನಾವೊಂದು ಏನಾದರೂ ನಮಗೆ ಸಹಾಯಕವಾಗಲಿ ಅಂತ ಹೇಳಿ ನಾವು ಇಂಥ ಕಾರ್ಯಕ್ರಮ ಮಾಡುದು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನು ಮುಂದಕ್ಕೂ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಇವರ ಹತ್ರ ಮಾತನಾಡಿದೆ. ಇವರು ಹಲೋ ಕ್ಯಾಂಪ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ನನ್ನ ಮನೆ ಕೂಡ ಅಲ್ಲಿ, ನಾನು ತೊಕ್ಕೊಟ್ಟಾದರೂ ನನ್ನ ಮನೆ ಇರೋ ಜೊಪ್ಪಲ್ಲಿ ಹಲೋ ಕ್ಯಾಂಪ್ ಮಾಡ್ತಾ ಇದ್ದೆ. ನಾನು ಈಗ ಮಾತನಾಡಿ ಕೂತ್ಕೊಂಡದಷ್ಟೇ, ನೆಕ್ಸ್ಟ್ ಕ್ಯಾಂಪ್ಗೆ ನಮ್ಮೊಟ್ಟಿಗೆ ಸಹಕಾರ ಮಾಡಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಏಕೆಂದ್ರೆ ನಮ್ಮ ಮನೆಗೆ ಕೊಂಡೋಗ್ಲಿಕ್ಕಲ್ಲ, ಡಾಕ್ಟರ್ಗೆ ಗೊತ್ತಿದೆ ಇದು ಎಷ್ಟು ಕಷ್ಟ ಇದೆ. ಮುನ್ನೆ ಈ ಉಪವಾಸದ ಟೈಮಲ್ಲಿ, ಅದರ ನಂತರ ಈಗ ಮಳೆಗಾಲದಲ್ಲಿ ಈಗ ಈ ಸ್ಟಾಕ್ ಆಯ್ತು. ಒಂದು 2 ತಿಂಗಳು ಎಷ್ಟು ಅಭಾವ ಆಗಿದೆ ಅಂತ ನಿಮಗೆ ಗೊತ್ತಿರ್ಬೋದು. ನಾವು ಒಂದು ಡೋನರ್ ಕಳಿಸ್ಲಿಕ್ಕೆ ನಮಗೆ ಇಲ್ಲಿವರೆಗೆ ಬರ್ತಾ ಇತ್ತು ಎಲ್ಲರಿಗೂ. ಆ ಟೈಮಲ್ಲಿ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್ ಯಾವುದೂ ಇಲ್ಲ. ಅವರು ನಮ್ಮ KMC ಆಗಲಿ, ಹಣಪೈ ಆಗಲಿ, ನಾವು ಆರ್ಗನೈಸರ್ ನಮ್ಮ ಫೋನ್ ಎತ್ತಲಿಕ್ಕೆ ಹೆದರ್ತಾರೆ. ನೀವು ಡೋನರ್ ಕಳಿಸಿ, ನಮ್ಮಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಡೋನರ್ ಕಳಿಸಿ, ಯಾರನ್ನು ಕಾಲಿಡುದು. ಹಲವು ನಾವು ನಂಬರ್ ಅನ್ನು ನೋಟ್ ಮಾಡಿಟ್ಟಿದ್ದೇವೆ, ಕೆಲವರಿಗೆ ಫೋನ್ ಮಾಡ್ತೇವೆ, ಕೆಲಸದಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಪಾರ್ಟಿಗೆ ಹೇಳ್ತೇವೆ, ನಿಮ್ಮ ಯಾರಾದ್ರೂ ಇದ್ರೆ ಕೊಡಿ. ಕೆಲವರು ಇದ್ದಾರೆ ಏನಂದ್ರೆ ಅವರಲ್ಲಿ ಜನ ಇರ್ತದೆ, ಎಂದರೆ ಆರ್ಗನೈಸರ್ ಇದ್ದಾರಲ್ಲ ಅವರಿಗೊಂದು ಕಾಲ್ ಮಾಡುವ ಕೊಡುವವರು ಅಂತ, ಅವರು ಕೊಟ್ಟಿರುವುದಿಲ್ಲ. ಅದಕ್ಕೆ ಡಾಕ್ಟರ್ ಅವರು ಹೇಳ್ತೇನೆ, ಜನಗಳಿಗೆ ಇನ್ನೂ ಕೂಡ ನೀವು ಇಂಥ ವಿಷಯದಲ್ಲಿ ಅವರಿಗೆ ಒಂದು ಇದು ಮಾಡಬೇಕು. ಏನಂದ್ರೆ ನಾವು ಖಾಲಿ ಇದು ಮಾಡಿದ್ರೆ, ಕ್ಯಾಂಪ್ ಮಾಡಿದ್ರೆ ಸಾಕು. ಎಲ್ಲ ಕ್ಯಾಂಪ್ ಅಲ್ಲಿ ಇಂಥ ವಿಷಯದಲ್ಲಿ ನೀವು ಹಾಸ್ಪಿಟಲ್ಗೆ ಬಂದಾಗ ಕೊಡಲ್ಲ, ರಕ್ತದ ವಿಷಯದಲ್ಲಿ ಇದು ಮಾಡಬೇಕು ಅಂದ್ರೆ ಈಗ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಡೈಲಿ 2,000 ಯೂನಿಟ್ ಬೇಕಂತ ನಾನು ನೋಟ್ ಮಾಡಿದೆ. ಮಂಗಳೂರಿಗೆನೆ ಬೇಕು 250 ಯೂನಿಟ್ ಅಲ್ಲ ಅಂತ ಈ ವಿಷಯ. 200 ಯೂನಿಟ್ ಅಂದ್ರೆ ಡೈಲಿ ಎಲ್ಲ ಹಾಸ್ಪಿಟಲ್ ಕಲೆಕ್ಟ್ ಮಾಡಿದ್ರು ಸಿಕ್ಕುದೆಷ್ಟು, ಒಂದು 200. ಇಂಥ ಡಾಲರ್ ಹೋದ್ರೆ ಮಾತ್ರ ರಕ್ತವನ್ನು ಇದು ಮಾಡಬೇಕು. ಜಾಸ್ತಿ ಮಾತನಾಡಲು ನಾನು ಬಯಸುದಿಲ್ಲ, ಎಲ್ಲ ವಿಷಯ ಗೊತ್ತಿದೆ. ಇನ್ನು ಮುಂದಕ್ಕೂ ನೀವೆಲ್ಲರೂ ರಕ್ತ ಕೊಡುವುದಂದ್ರೆ ಹೆದರಬೇಡಿ. ನಿಮ್ಮ ಯಾರು ಫ್ರೆಂಡ್ಸ್ ಇದ್ದಾರೆ ಅವರು ಅದು ಸಹ ಹೇಳಿದ್ರು, 1 ವರ್ಷಕ್ಕೆ 4 ಸರಿ ಕೊಡುದು, 350ಕ್ಕಿಂತ ಮೇಲೆ ಕೊಡ್ಲಿಕ್ಕೆ ಆಗುದಿಲ್ಲ, ಏನು ಆಗುದಿಲ್ಲ. ಒಂದು ಜ್ಯೂಸ್ ಒಂದು ಬೇರೆ ಒಂದು ಅದರ ಪ್ರವರ್ ಬರ್ಲಿಕ್ಕೆ ಮಾತ್ರ ಸ್ವಲ್ಪ ದಿವಸ, ಆದ್ರೆ ರಕ್ತ ಆವಾಗಲೇ ಬರ್ತದಲ್ಲ. ಇಂಥ ವಿಷಯ ಎಲ್ಲರೂ ಸ್ವಲ್ಪ ಮನಸ್ಸಲ್ಲಿಟ್ಟು, 65 ವರ್ಷಕ್ಕಿಂತ ಮೇಲೆ ಯಾರಿಗೆ ಕೊಡಲಿ, ಯಂಗ್ ಮಕ್ಕಳಿಗೆ ಕೊಡ್ಬೋದು, ಆಲ್ಕೋಹಾಲ್ ಇದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ ನೋಡಿ, ರಕ್ತ ಎಂಬುದು ತುಂಬಾ ಈಗ ಭಾರಿ ಅಭಾವದ ಇದಾಗಿದೆ. ಎಲ್ಲರೂ ಇದಕ್ಕೆ ಒಂದು ಸಹಕಾರ ಮಾಡಿ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಇಲ್ಲಿ ನೆರೆದಿಂದ ಎಲ್ಲರಿಗೂ ವಂದನೆಯನ್ನು ಅರ್ಪಿಸ್ತೇನೆ. 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಮಾತಿನೊಂದಿಗೆ ರಕ್ತಕ್ಕಾಗಿ ನಾಗಾಲೋಟ ಓಡ್ತಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಆತ್ಮೀಯ ಸ್ನೇಹಿತರು, ಸ್ನೇಹಿತನಿಗೆ ಸ್ನೇಹಿತನಿಲ್ಲದಿದ್ದರೆ ಎಡಗೈ ಇಲ್ಲದ ಬಲಗೈಯಂತೆ ಶ್ರೀಯುತ ಯೋಗೇಶ್ ಶೆಟ್ಟಿ, ತುಳು ಹೋರಾಟಗಾರರು, ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥವರು ಇವರು ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸಬೇಕು. ಇನಿ ಮಸ್ತ್ ವಿಷಯ ಈಗ ಡಾಕ್ಟರ್ಲ ಪಂಡೇರು ಯಾರು ಮೋಹನ್ ಬಾರಿ ಶೋಕ ಬಂಡೇರು ದಾದ ಪಣ್ಣಾಡ ಇನಿ ನಮ್ಮ ಒಂಜಿ ಯೋಚನೆ ಮನ್ಪೊಂಡ ನಮ್ಮ ಪ್ರತಿಯೊಂಜಿ ಒಂಜಿ ಆರು ಒಂಜಿ ವಿವರ ಮಾತು ಪಂಡೇರು, ಒಂಜಿ ಮರತಾದ ಪೇರ ಪಂಡೇರು, ಒಂಜಿ ಪಶು ವಿಷಯ ಪಂಡೇರು, ಅಂಚೆನೆ ಒಂಜಿ ಮರ ವಾರೀತಿ ಅದ್ಕೊಂಡು, ಅಂಚೆನೆ ನದಿ ವಾರೀತಿ ಅದ್ಕೊಂಡು ಪಂಡೇರು ಬೇತೆ ಬೇತೆ ರೀತಿ ವಿವರಿಸಿ ಪಂಡೇರು. ದ ಪಣ್ಣಾಡ ಮನುಷ್ಯ ನಮ್ಮ ಸೃಷ್ಟಿ ಪ್ರತಿಯೊಂದು ಹುಟ್ಟು ಬಕ್ಕ ಸಾವು ನಿಶ್ಚಿತ. ಒರೇ ಅವು ಬರ್ತ್ ಡೇಟ್ ಬಕ್ಕ ಡೆತ್ ಡೇಟ್ ಅವು ಡಿಸೈಡೆಡ್ ಆಯ್ತು, ಚೇಂಜ್ ಮಾಡ್ರೆ ಸಾಧ್ಯ. ಒರೇ ಪುಟ್ಟಿನ ಸೈಯರ್ ಉಂಟು, ಆಯನ ಕೆಲವು ವ್ಯಾಲಿಡಿಟಿ ಪ್ರತಿಯೊಂದು ವ್ಯಾಲಿಡಿಟಿ ಲೆಕ್ಕ ನಮಕ್ಲ ಒಂದು ವ್ಯಾಲಿಡಿಟಿ ಕೆಲವು ಒಂಜಿದಿಂತ ಬಾಲೆಲ್ಲ ಸೈಪುಂಡು, ಅಂಚೆ ಕೆಲವು 100 ವರ್ಷ ಮಟ್ಟಲ್ಲಿ ಬದುಕುವೇರು. ಆಂಡ ಒಂಜಿದ ನಮ್ಮ ಯೋಚನೆ ಕೊಡ ನಮ್ಮ ಬದುಕಿನ ಟೈಮ್ ಎಂಚಿನ ಮಂತದ ಪಂಪಿನ ಮುಖ್ಯ. ಆ ಏತ್ ಎಂಚ ವಾ ರೀತಿ ಅದು ಆ ಜನಕ್ಲೆ ತನ್ನ ಜೀವನ ಎಂಚ ಉಪಯೋಗ ಬಂದಿದೆ, ಬೇತಕ್ಲೆ ವಾ ರೀತಿಯ ಸಹಾಯ ಬಂದಿದೆ, ಅವು ಮುಖ್ಯ. ಪ್ರತಿಯೊರೆಗ್ಲ ಯಾನು ದುಮ್ಮುರ್ಜ ಬಂದ್ಬೆ, ಪ್ರತಿಯೊರ್ಲ ಭಗತ್ ಸಿಂಗ್ ಆರಾಪ್ಜಿ, ಪ್ರತಿಯೊರ್ಲ ಮಹಾತ್ಮ ಗಾಂಧೀಜಿ ಆರಾಪ್ಜಿ, ಪ್ರತಿಯೊರಿಲ್ಲ ಮಲಮಲ ನಾಯಕರ ಆಂಡ ಕನಿಷ್ಠ ಪಕ್ಷ ಏನಾದ್ರೂ ಒಂದು 2 ಜನ ಕಾಣಲ್ಲ ಹೆಲ್ಪ್ ಮಾಡ್ಪುರಂಚಿನಂಜಿ ಆಂಡಲ ಮಲ್ಲ. ನಮ್ಮ ಅಟ್ಲೀಸ್ಟ್ ನಮ್ಮ ಎಂಕುಲು ಊರ್ದ ಲೀಡರ್ ಆಪುಚ್ಚಿ ನಮ್ಮ ಏರೆಡು ಏನ ನೆರೆಕರ್ದಕ್ಲೆ ಸಹಾಯ ಮಾಡ್ಲೆ ಅಟ್ಲೀಸ್ಟ್ ಇಂಚಿನ ಒಂಜಿ ಬ್ಲಡ್ ಇಡು 3 ಜನಕ್ಕೆ ಒಂಜಿ ಜೀವನ ಬದುಕವನ್ ಪಡ್ಡ ಎತ್ತು ಮಲ್ಲ ಒಂಜಿ ವಿಷಯ ಪಲ್ಲೆ ಆ ತೃಪ್ತಿ ಎತ್ತು ಮನೋಭಾವನೆ ಪಡು. ಯಾವನ ಎಂಕ ನೆನಪುಂಡು ಯಾನು 18 ವರ್ಷಕ್ಕೆ 1 ತಿಂಗಳು ಪುನಗನೆ ಯಾನು ಬ್ಲಡ್ KMC ಕೊಡ್ತೇವೆ.
ಒಂಜಿ ಕಾರ್ಯಕ್ರಮ ಏನ್ ತೊಂಬೋತೀರಿ ಇಂಚನೆ ಫ್ರೆಂಡ್ಸ್ ಹೋಗ್ತೀನಿ ಎಂಕ ಭಾವನೆ ಇಚ್ಚೆ ಬಂಡ ಬ್ಲಡ್ ದ ಬಗ್ಗೆ ದಾದ ಅಕ್ಕ ಬಂಡೆ ಬ್ಲಡ್ ಕೊರ ಈ ಬಂಡೆ 18 ವರ್ಷ ಹೊಡು ಯಾನ್ ಬಂಡೆ ಎಂಕ 18 ವರ್ಷ ಒಂಜಿ ತಿಂಗಳು ಉಂಡು ಆಂಡಲ ಯಾನ್ ಬಂಡೆ 18 ವರ್ಷ ಬಂಡದು ಯಾನ್ ಕೊರಿಯ ದ ಬಂಡ ಎಂಕ ಮೋಟಿವೇಶನ್ ಯಾನ್ ಕೊರಿಯ ಇನಿ ನಿರಂತರ ಎನ್ನ ಪ್ರಕಾರ 40 ಸತಿ ಜಾಸ್ತಿ ಯಾನ್ ಕೊಡ್ತೆ ಪ್ರತಿಯೊಂದು ಬೇರೆ ಗೊತ್ತುಂಟು ಬಂಡ ಎಂಗಳು ಮುರಳಿ ನಮ್ಮ ಸಂಕಲ್ಪ ವರ್ಲ್ಡ್ ಅಂತ ಮುರಳಿ ರೆಡ್ ಕ್ರಾಸ್ ಇಟ್ಲ ಎಂಗ್ಲ ಎನ್ನ ಬರ್ತದೆಲ್ಲ ಕೊಡ್ತೀರಿ ಮುಲ್ಪ ಕೊಡ್ತೀರಿ ಬೊಕ್ಕ ಪುಂಜಲಘಟ್ಟದ ಕೊಡ್ತೀರಿ ಐಟ್ ದಾಲಜಿ ಓಡಿನ ಪೊಡ್ತಿ ಒಂಜಿ ನೆನಪುಲೆ ದುಂಬೆಂಚ ಬಡ ಭಯ ಇತ್ತು ಆಂಡ ಇನಿ ನಮ್ಮ ಡಾಕ್ಟರ್ ನಂಚಿನ ಬೆತೆ ಬೆತೆ ಜನಕ್ಕೆ ಹೇಳ್ತಾರ ಇನಿ ಆ ಮೋಟಿವೇಶನ್ ಬೈದಿನ ಪಂಡ ಬ್ಲಡ್ ಕೊರ್ನ ದಾಲ ತೊಂದರೆ ಇಜ್ಜಿ ಐಟ್ ನಮಗೆ ಉಪಕಾರ ಬಂದ ಇನಿ ಏರಂಡಲ ಡಾಕ್ಟರ್ ನಡೆ ಪೋಂಡ ಡಾಕ್ಟರ್ ಪನ್ಪೇರಿ ನಿಕ್ಲೆ ನೇತು ಬ್ಲಡ್ ಉಂಡು ಅಪ್ಪ ಪನ್ಪೇರಿ 17 ಉಂಡು ಪನ್ಪೇರಿ ಅಪ್ಪ ಅಕ್ಕಲು ಪನ್ಪೇರಿ ಡಾಕ್ಟರ್ ಒಂಜಿ ಮೇಲೆ ಯಾನ್ ಪನ್ನಾವೆ 17 ಉಂಡು ಪಂಡ ಬೆಟ್ಟಿಗೆ ಒರಿ ಆಂಜೋಲಿಗೆ 17 ಜಾಸ್ತಿ ಪಾಯರ ಬಲ್ಲಿ ಬಂದ ಅಪ್ಪ ಅಕ್ಕಲು ಪನ್ಪೇರಿ ನಿಕ್ಕುಲು ರೆಗ್ಯುಲರ್ ಆಜಿ ತಿಂಗಳು ಬ್ಲಡ್ ಕೊರ್ಲೆ ಪನ್ಪೇರಿ ದೇಪನ್ನ ಯಾನ್ ಪಂಚಿನ ಯಾನ್ ಕೇಂದ್ರ ಕೆಲವು ಡಾಕ್ಟರ್ ಬಂದ್ಬೇರಿ ನಿಕ್ಕುಲ್ ಬ್ಲಡ್ ಕೊರೊಂದು ಪ್ಲೇ ಆಜಿ ತಿಂಗಳು ಕೊರ ಅಪ್ಪಗ ನಿಕ್ಲೆನ ಬ್ಲಡ್ ಅವು ಥಿಕ್ನೆಸ್ ಆಪು ಜಾವು ಅವು ಅಂಜದಪ್ಪನಾಗ ಅವು ತಿಳ್ಪುಂಡು ಅಂಜದಪ್ಪನಾಗ ನಿಕ್ಲೆಗೆ ಎಕೋಸ್ಪ್ರಿನ್ ಅಂತ ಬೇತೆ ಬೇತೆ ಟ್ಯಾಬ್ಲೆಟ್ ದೊತ್ತನ ಅವಕಾಶ ಬರ್ಪುಜಿ ಆಜಿ ತಿಂಗಳು ಕೊರ ನಿಕ್ಕುಲ್ ಬ್ಲಡ್ ಕೊರ್ಲೆ ಅಪ್ಪಗ ನಿಕ್ಕುಲ್ ಬೇತೆಗ್ಲ ಬ್ಲಡ್ ಕೊರ್ಪರೆ ಒಟ್ಟಿಗೆ ನಿಕ್ಲೆನಲ್ಲ ಆರೋಗ್ಯ ಡ್ಯಾಪನ್ ಪನ್ಪಿನ ಆ ಒಂಜಿ ಮನೋಭಾವನೆ ಯೋಚನೆ ಮಾಡ್ತೀವಿ ಅಂಜದಪ್ಪನಾಗ ನಮ್ಮ ಬೇತೆ ಬೇತೆ ಅವು ವೈಯಕ್ತಿಕವಾದ ಬೆನಿಫಿಟ್ಸ್ ಉಂಟು ಅಂಚನೆ ಇವನ್ ಲೇಡೀಸ್ಗೆ ಬಂಡ ಅಕ್ಲೆಗೆ ದೇವರ ಷಷ್ಠಿ ಉಂಟು ಬೇಡ ಮಂತ್ಲಿ ಪೀರಿಯಡ್ಸ್ ಮುಖಾಂತರ ಅಕ್ಲೆಗೆ ಒಂಜಿ ಅಂದು ಅಂಜನ ನಮ್ಮ ಒಂಜಿ ಬ್ಲಡ್ ಕೊರ್ನ ಹೊಸ ಬ್ಲಡ್ ನಮಕ್ ಜನರೇಟ್ ಆಪುಂಡು ಅಂಜದಪ್ಪನಾಗ ಯಾನ್ ಜಾಸ್ತಿ ಪಾತ್ರ ಪೂಜಿ ವಿದ್ಯಾಧರಣೆ ಒಂಜಿ ಇಂಚಿನ ಒಂಜಿ ಜನಕ್ಲೆಗೆ ಸಾಯಮನ್ ಕೊಟ್ಟು ಪನ್ಪಿನ ದೃಷ್ಟಿ ಬೇತೆ ಬೇತೆ ಕಾರ್ಯಕ್ರಮ ಪಾಡ್ದೇರಿ ಈತ ಜನ ಒಟ್ಟು ಪಾಡ್ದೇರಿ ಯಾನ ನಿರಂತರವಾದಿ ಯಾನ ನಿಕ್ಲನೊಟ್ಟಿಗೆ ಬೆರಿಸಾಯ ದುಪ್ಪೆ ಇಂಚಿನ ಕಾರ್ಯಕ್ರಮ ನನಾತ ಅವಾರ್ಡ್ ದೇವರ ಪೂರಗ್ಲ ಎಡ್ಡೆ ಮನ್ ಪಡ್ಪಂದೆ ಯಾನ್ ಪರದು ದೊಡ್ಡ ಪಾತ್ರ ಅವಕಾಶಗಳಿಗೆ ಜೈ ತುಳುನಾಡು ಜೈ ಭಾರತ್ ಜೈ ಜಗತ್ ಜೀವನ ಏನೆಂದು ಅರಿಯುವ ಮೊದಲೇ ಅರ್ಧ ಜೀವನ ಕಳೆದೋಯ್ತು ಇನ್ನುಳಿದ ಅರ್ಧ ಜೀವನ ಸಮಾಜಮುಖಿಯಾಗಿ ಬಹಳಷ್ಟು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಬದುಕು ಮುಗಿಸೋಣ ಅರ್ಥಪೂರ್ಣವಾದ ಮಾತಿನ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಯೋಗೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ಸಮಾರಂಭದ ಎಲ್ಲರೂ ಕೂಡ ಮಾತಾಡಬೇಕೆಂಬುದರ ನಮ್ಮ ಆಶಯ. ಆದರೆ ಸಮಯಾವಕಾಶ ಬಹಳಷ್ಟು ಕಡಿಮೆ ಇದೆ. ಮಾತಾಡಿ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಮಾತಾಡದೆ ಯಾರೂ ಕೂಡ ಪಶ್ಚಾತ್ತಾಪ ಪಟ್ಟಿಲ್ಲ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರ ಅಧ್ಯಕ್ಷ ಮಾತಿಗಾಗಿ ಅದಕ್ಕಿಂತ ಮೊದಲು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯಲ್ಲಿ ಸುಮಾರು 39 ಬಾರಿ ರಕ್ತದಾನವನ್ನು ಮಾಡಿದಂಥ ಓರ್ವ ಸಾರಥಿ, ಓರ್ವ ದಿಗ್ಗಜ, ಓರ್ವ ಯಶಸ್ವಿ ನಾಯಕ ನಮ್ಮೊಂದಿಗಿದ್ದಾರೆ. 2 ಬಾರಿ ಸಿಂಗಲ್ ಡೋನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮುಸ್ತಫಾ ಕೇಸಿರೋ ಅವರನ್ನ ದಯವಿಟ್ಟು ಈ ವೇದಿಕೆಗೆ ಆಗಮಿಸಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಇಂದಿನ ಸಮಾರಂಭದ ಉದ್ಘಾಟಕರು ಒಂದು ಪುಷ್ಪಗುಚ್ಛವನ್ನ ನೀಡಿ ಅವರನ್ನ ಅಭಿನಂದಿಸಬೇಕು, ಪ್ರೋತ್ಸಾಹಿಸಬೇಕು. 39 ಬಾರಿ ರಕ್ತವನ್ನ ದಾನ ಮಾಡಿದಂಥವರು ಆ ವ್ಯಕ್ತಿತ್ವ. 2 ಬಾರಿ ಸಿಂಗಲ್ ಡೋನರ್ ಆಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಹೆಸರಿಗೆ ಯಾವ ಕಾರಣಕ್ಕಿಲ್ಲ. ರಕ್ತ ಪೂರೈಕೆ ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ಸಂಸ್ಥೆಯಲ್ಲಿ ದುಡಿಯತಕ್ಕಂಥವರು. ಅವರಿಗೆ ವಿಶೇಷವಾಗಿ ನಾವು ಅಭಿನಂದನೆ ಸಲ್ಲಿಸುತ್ತಾ ಇದೀಗ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಸಮಾರಂಭದ ನಾವು ನಂಬುವಂತಹ ಎಲ್ಲ ದೇವರ ನಮ್ಮನ್ನು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಶ್ಲಾಘನೀಯವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ರಕ್ತದಾನ ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅಂತ ನಮಗೆಲ್ಲರೂ ಕೂಡ ತಿಳಿದಿದೆ. ಇವತ್ತು ಪಶುಕುರಲ್ ಈ ಭಾಗದಲ್ಲಿ ಒಂದು ತುಳು ವಾಹಿನಿ ಒಂದು ದೂರದರ್ಶನ ಚಾನೆಲ್ ಅನ್ನು ಇಟ್ಕೊಂಡು ವಿದ್ಯಾರ್ಥಿಯರನ್ನ ನಮ್ಮೆಲ್ಲರನ್ನು ಕೂಡ ಸೇರಿಸಿಕೊಂಡು ಕಳೆದ 19 ವರ್ಷಗಳ ಈ ಬಾರಿ 20ನೇ ವರ್ಷದ ಕಾರ್ಯಕ್ರಮದ ಸಲುವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಅಂದಾಜನ್ನು ಇಟ್ಕೊಂಡು ಇವತ್ತು ಎಲ್ಲ ಸಂಘಟನೆಗಳನ್ನ ವಿವಿಧ ಸಂಘಟನೆಗಳನ್ನ ಸೇರಿಸಿಕೊಂಡು ಬಹಳ ಶ್ರೇಷ್ಠವಾದಂತ ರಕ್ತದಾನ ನಾವು ಯಾವತ್ತೂ ಹೇಳಲಿಕ್ಕಿದೆ. ವಿದ್ಯಾದಾನ, ರಕ್ತದಾನ, ಅನ್ನದಾನ, ವಸ್ತ್ರದಾನ ಇದೆಲ್ಲವೂ ಕೂಡ ಬಹಳ ನೇತ್ರದಾನ ಇದು 5 ಕೂಡ ಬಹಳ ಶ್ರೇಷ್ಠವಾದದ್ದು. ಅದರಲ್ಲೂ ಕೂಡ ರಕ್ತದಾನ ಅಂತ ಹೇಳಿದ್ರೆ ಒಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಶ್ರೇಷ್ಠವಾದ ದಾನದಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ಮುಸ್ತಫಾ ಅವರನ್ನು ನಾವು ಅಭಿನಂದಿಸಿದ್ವಿ. ನಿಜವಾಗಿ ಕೂಡ ಅವರನ್ನು ಅಭಿನಂದಿಸಬೇಕು. ಅಂತವರನ್ನ ನಾವು ಕರೆದು ಅಭಿನಂದಿಸಿದಾಗ ಅವರಿಗೆ ಮತ್ತಷ್ಟು ಒಂದು ರೀತಿಯಾದ ಮೋಟಿವೇಶನ್ ಮಾಡುವಂತಕ್ಕಂಥ ಕೆಲಸ ಕಾರ್ಯಗಳಾಗ್ತದೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ರಕ್ತದಾನ ಅಂತ ಹೇಳಿದ್ರೆ ಇವತ್ತು ಎಲ್ಲ ಬಹಳಷ್ಟು ಅದರ ಬಗ್ಗೆ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚಿಂತರ್ ಅವರು ಬಹಳಷ್ಟು ಅದರ ಬಗ್ಗೆ ತಿಳಿಸಿದ್ರು. ಕೆ.ಎಂ
GMCಯ ವೈದ್ಯ ಕೂಡ ಅದರ ಬಗ್ಗೆ ತಿಳಿಸಿದ್ರು, ಗಣ್ಯರೆಲ್ಲರೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಒಂದು ಬಾರಿ ನಾವೊಂದು ರಕ್ತ ಬೇಕು ಅಂತ ಆದ ಸಂದರ್ಭದಲ್ಲಿ, ಚಡಪಡಿಸಿದ ಸಂದರ್ಭದಲ್ಲಿ ಈ ರೀತಿಯಾದ ಸಂಘ ಸಂಸ್ಥೆಗಳು ಆ ಕೆಲಸ ಕಾರ್ಯಗಳನ್ನು ಮಾಡಿದಾಗ, ಆಸ್ಪತ್ರೆಗಳಲ್ಲಿ, ಬ್ಲಡ್ ಬ್ಯಾಂಕ್ಗಳಲ್ಲಿ ಈ ರೀತಿಯ ರಕ್ತಗಳು ಒದಗಿದಾಗ ಆ ಜೀವನ ಉಳಿಸ್ತಕ್ಕಂಥ ಕೆಲಸವು ಆಗ್ತದೆ. ಯಾವತ್ತೂ ಕೂಡ ನಾವು ಸಮಾಜದಲ್ಲಿ ಬಹಳಷ್ಟು ಹೇಳಿದ್ರು, ರಕ್ತ ಅದು ಯಾವ ರೀತಿ ಅಂತೇಳಿ. ನಾವೆಲ್ಲರೂ ಕೂಡ ನಮ್ಮ ಜಾತಿ ಮೀರಿ, ಧರ್ಮ ಮೀರಿ, ಭಾಷೆ ಮೀರಿ ಈ ರೀತಿಯಾಗಿ ನಾವು ನಮ್ಮ ಸಮಾಜದಲ್ಲಿ ಬೆರೆತಾಗ ಒಂದು ಸುಂದರವಾದ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಖಂಡಿತವೂ ಇದೆ ಅಂತ ಮಾತನ್ನ ಹೇಳುತ್ತಾ, ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾಧರ್ ಶೆಟ್ಟಿ ಅವರ ಕಾರ್ಯಕ್ರಮವನ್ನ ಎಲ್ಲರನ್ನ ಸೇರಿಸಿಕೊಂಡು, ಯಾವತ್ತೂ ಕೂಡ ವಿದ್ಯಾಧರ್ ಶೆಟ್ಟಿ ಅವರು ಎಲ್ಲ ಸಮಾನ ಮನಸ್ಕರನ್ನ ಸೇರಿಸಿಕೊಂಡು ಒಟ್ಟಾಗಿ ಕೆಲಸವನ್ನು ಮಾಡಿಕೊಂಡು ಹೋಗತಕ್ಕಂಥವರು. ಆದುದರಿಂದ ಆ ಕೆಲಸಕ್ಕೆ ಒಂದು ದೇವರ ದಯೆ ಕೂಡ ಇರ್ತದೆ. ಈ ರೀತಿಯಾದ ಕೆಲಸ ಇನ್ನಷ್ಟು ಒಳ್ಳೆ ರೀತಿಯಲ್ಲಾಗಲಿ. ನಮ್ಮ ಜನನ, ಜೀವನ, ಮರಣ ಅಂತೇಳಿ ಈ 3 ಹಂತಗಳಲ್ಲಿ ಆ ಮಧ್ಯದ ಜೀವನ ಎಂಬುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಜೀವನ ಅಂತ ಹೇಳಿದ್ರೆ ನಾವು ನಮ್ಮ ಜೀವಮಾನದಲ್ಲಿ ನಾವು ಸಮಾಜದಲ್ಲಿ ಹೇಳಲಿಕ್ಕಿದೆ, ಸಮಾಜ ನಮ್ಗೆ ಏನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತಲೂ ಸಮಾಜಕ್ಕೆ ನಾವು ಏನು ಕೊಟ್ಟಿದ್ದೇವೆ ಅದೆಂಬುದು ಬಹಳ ಪ್ರಮುಖ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು 4 ಜನರಿಗೆ ನಾವು ಸಹಾಯಕರಾಗಿ ನಾವು ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ಅದರಲ್ಲಿ ದೇವರ ದಯೆ ಕೂಡ ಇರ್ತದೆ. ಆ ಜೀವನ ಎಂಬ ಈ ಒಂದು ಬಹಳ ಜವಾಬ್ದಾರಿಯಾದ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮಿಂದಾದಷ್ಟು ಸಮಾಜಕ್ಕೆ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾದದ್ದು ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ನಾವು ನಮ್ಮ ಇವತ್ತು ಲಯನ್ಸ್ ಕೂಡ ಇದಕ್ಕೆ ಸೇರಿದೆ, ನಮ್ಮ ರೋಟರಿ ಕ್ಲಬ್ ಇದೆ, ರೋಟರಿ ಕ್ಲಬ್ಬಿನ ಮುಖಾಂತರ ಕೂಡ ಈ ರೀತಿ ಕೆಲಸ ಕಾರ್ಯ ಮಾಡ್ತೀವಿ. ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ಉಳ್ಳಾಳದಲ್ಲಿ ಸಂಘ ಸಂಸ್ಥೆಗಳಿಗೆ ಕೊರತೆ ಇಲ್ಲ, ಎಲ್ಲಾ ರೀತಿಯಾದ ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಾದ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತದೆ. ವಿಶೇಷವಾಗಿ ರಕ್ತದಾನ ಆಗಿರ್ಬೋದು, ಇನ್ನಿತ ಎಲ್ಲವೂ ಕೂಡ ಸಮಾಜಮುಖಿಯಾಗಿ ಜನರಿಗೆ ಅದರಿಂದ ಪ್ರಯೋಜನ ಆಗತಕ್ಕಂತ, ಅಥವಾ ಒಂದು ಕಷ್ಟದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿಯನ್ನ ಮೇಲೆತ್ತಕ್ಕಂತ ಕೆಲಸ ಕಾರ್ಯಗಳು ನಮ್ಮಿಂದ ಆದಾಗ ಖಂಡಿತವಾಗಿಯೂ ಅದು ಸಮಾಜ ವ್ಯಕ್ತಿಯನ್ನ, ಸಂಘವನ್ನ ಅಥವಾ ಸಂಸ್ಥೆಯನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಸಮಾಜ ಮಾಡ್ತಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಮುಂದಕ್ಕೆ ಸಾಗೋಣ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ನಮಗೂ ಕೂಡ ಕರೆದು ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರು, ಈ ಎಲ್ಲಾ ಸಂಘಟಕರು 8-9 ಸಂಘಟಕರು ಸೇರಿಕೊಂಡು ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು, ವಿದ್ಯಾಧರಣ್ಣನ ಈ ಒಂದು ಹೊಸಕುರಲ್ ಟಿವಿ ಚಾನೆಲ್ 20 ವರ್ಷ, ಆನಂತರ 30 ವರ್ಷ, 50 ವರ್ಷ ಈ ರೀತಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಚಾನೆಲ್ ಸಾಗಲಿ, ಸಮಾಜಮುಖಿ ಕಾರ್ಯಗಳೊಂದಿಗೆ ಈ ಕೆಲಸ ಆಗ್ಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಬಹಳಷ್ಟು ಅಭಿನಂದನೆಯಿಂದ ಅವರನ್ನ ಮಾತಾಡಿದಂತ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಇದೀಗ ನಮ್ಮ KMC ವೈದ್ಯರಾಗಿರ್ತಕ್ಕಂಥ ಜಿನ್ಸಿ ಅವರು ಅವರೊಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಲಿಕ್ಕೆ ಇದ್ದಾರೆ. ನಮ್ಮ ಉದ್ಘಾಟಕರು ಅದೇ ರೀತಿ ವಿದ್ಯಾಧರ್ ಶೆಟ್ಟಿ ಅವರು ಅದನ್ನ ಪಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಒಂದು ನೆನಪಿನ ಸ್ಮರಣಿಕೆಯನ್ನ ಇಬ್ಬರು ವೈದ್ಯರು, ವೈದ್ಯ ಲೋಕದ ಖ್ಯಾತ ರತ್ನ, ಯಾರಿಗೂ ಕೂಡ ಬಗ್ಗದೆ, ಯಾರನ್ನು ಕೂಡ ಬೆದರಿಸದೆ, ಯಾರಿಗೂ ಬೆದರದೆ ಮುನ್ನಡೆತಕ್ಕಂಥ ವೈದ್ಯ ಲೋಕದ ಖ್ಯಾತ ರತ್ನರು ಅದನ್ನ ಸ್ವೀಕರಿಸ್ತಾ ಇದ್ದಾರೆ. ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಾಮರಸ್ಯ ಮತ್ತು ಶಾಂತಿ ಇದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸೋಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಆಗಮಿಸಿದ ನಮ್ಮ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಲು ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಪುತ್ತೂರು ನೆರೆದಂತಹ ಎಲ್ಲ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ಹಾಗೆಯೇ ಮುಂಭಾಗದಲ್ಲಿ ನೆರೆದಂತಹ ಎಲ್ಲ ಸಭಿಕರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯತೆಯಿಂದ ವಂದಿಸುತ್ತಾ, ನಮ್ಮ ಸಂಸ್ಥೆಯಿಂದ ನಮ್ಮ ವೇದಿಕೆಯಲ್ಲಿ ನಮ್ಮ ರಕ್ತ ಪೂರೈಕೆ ವಿಭಾಗದ ಮುಖ್ಯಸ್ಥರನ್ನು, ನಮ್ಮ ಇಂದಿನ ಗಣ್ಯ ವ್ಯಕ್ತಿಯಾದಂತಹ ಚುಂತರ್ ಸರ್ ಅವರು ಬಹಳಷ್ಟು ಹತ್ತಿರದಲ್ಲಿ ಕೂರಿಸುವಾಗ ನನಗೂ ಒಂದು ಖುಷಿ ಆಗ್ತಾ ಉಂಟು. ನಾನು ಸರಿಸುಮಾರು 13 ಬಾರಿ ರಕ್ತದಾನವನ್ನು ಮಾಡಿದವ. ನಾನು ಕೂಡ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ಗೆ ಗುರುತಿಸಿಕೊಂಡವ, ಪ್ಲಾಸ್ಮಾದಲ್ಲೂ ಗುರುತಿಸಿಕೊಂಡವ ನಾನು. ಹಾಗೇನೆ ನನಗೊಂದು ಹೆಮ್ಮೆ ಇದೆ, ನನ್ನ ಜೊತೆ ಕೆಲಸ ಮಾಡುವವರು ಬಹಳಷ್ಟು ಮಂದಿ ಒಂದಲ್ಲ ಒಂದು ಸಾಧನೆಯನ್ನು ಮಾಡಿದವರು. ವೇದಿಕೆ ಮುಂಭಾಗದಲ್ಲಿರುವಂತಹ ಕೋಶಾಧಿಕಾರಿಯಾದಂತಹ ಇಮ್ತಿಯಾಜ್ ಬಜ್ಪೆ ಅವರು
ಪ್ಲಾಸ್ಮಾ ಸಂದರ್ಭದಲ್ಲಿ ಪ್ಲಾಸ್ಮಾವನ್ನು ಕೊಟ್ಟು ಸಹಕಾರವನ್ನು ನೀಡಿದಂತ ಒಬ್ಬ ದಾನಿ, ಅವರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯತೆಯಿಂದ ಈ ವೇದಿಕೆಗೆ ನಾನು ಗುರುತಿಸುತ್ತಿದ್ದೇನೆ. ಹಾಗೆಯೇ ಇನ್ನೊಬ್ಬ ಆತ್ಮೀಯ ಮಿತ್ರ, ಇವರು ಕೂಡ ಸರಿಸುಮಾರು 15 ಬಾರಿ ರಕ್ತದಾನವನ್ನು ಮಾಡಿದವರು, ರಕ್ತದಾನ ಶಿಬಿರದ ಉಸ್ತುವಾರಿ. ಹಾಗೇನೆ ನಮ್ಮಲ್ಲಿ ಒಂದಲ್ಲ ಒಂದು ದಾಖಲೆಗಳು ಇದೆ. ನಮಗೊಂದು ಖುಷಿ ಆಗ್ತಿದೆ ಸರ್ ನಿಮ್ಗೆ ಇಬ್ಬರಿಗೂ ನಾವು ಎಲ್ರಿಗಿದೆ, ಆದ್ರೆ ನಮ್ಮೊಂದು ವೇದಿಕೆಯು ಬಹಳಷ್ಟು ಅದ್ಭುತ. ಹಾಗೇನೆ ರಕ್ತ ಅಂತ ಹೇಳುವುದೊಂದು ವಿಶೇಷತೆಯಿಂದ ಕೂಡಿದಂತ ಒಂದು ದ್ರವವಾಗಿರ್ತದೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಇಬ್ಬರ ಆಗಮನವನ್ನು ನಾನು ಮುಂಗಡವಾಗಿ ನಿಮಗೆ ಆಮಂತ್ರಣ ಪತ್ರದಲ್ಲಿ ಬರೆಯಲು ಇಚ್ಛಿಸುವೆನು. ಆದ್ರಿಂದ ತಾವು ಇಬ್ಬರು ಬಂದು ಕಾರಣ ಸರಿ ಸುಮಾರಾಗಿ ಎಲ್ಲ ಡಾಕ್ಟರ್ಗಳನ್ನು ಕರೆದೆವು, ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಕರೆದ್ರು, ಅವರಿಗೆ ನಿಮ್ಮಷ್ಟು ಜ್ಞಾನವಿರೋದಿಲ್ಲ. ಖಂಡಿತ ಇವತ್ತು ನಾನು 172 ಶಿಬಿರಗಳನ್ನು ಹಮ್ಮಿಕೊಂಡರು ಇಲ್ಲಿ ಸರಿ ಸುಮಾರು ಸವಿವರವಾಗಿ ನೀವು ತಿಳಿಸಿಕೊಟ್ಟಿರುತ್ತೀರಾ. ಆದ್ರೆ ಇನ್ನು ಮುಂದಕ್ಕೂ ನಮಗೆ ನಿಮ್ಮ ಒಂದು ಅವಶ್ಯಕತೆ ಇದೆ ಅನ್ನುವಂತ ಒಂದು ಇದೇ ವೇದಿಕೆಯಿಂದ ನಮಗೆ ಕಂಡುಕೊಂಡಿತ್ತು. ಅದಕ್ಕಾಗಿ ನಾನು ಪ್ರತ್ಯೇಕವಾಗಿ ವಿದ್ಯಾಧರ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಕ್ಕೆ ನಮ್ಮ ಜೊತೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇಂದಿನ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳಿಗೂ ನಾನು ಬಹಳಷ್ಟು ಆತ್ಮೀಯತೆಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿರಾಮ ಕೊಡ್ತಿದ್ದೇನೆ. ಧನ್ಯವಾದಕ್ಕಾಗಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಕೊನೆಯದಾಗಿ ನಮ್ಮ ಜೊತೆ ಸಹಕಾರ ನೀಡಿದಂತ ಒಂದೆರಡು ಸಂಘ ಸಂಸ್ಥೆಗಳಿಗೆ ನಾನು ಸ್ಮರಣಿಕೆಯನ್ನು ಕೊಡಲು ನಾನು ಇಚ್ಛಿಸ್ತೇನೆ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ನ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆತ್ಮೀಯತೆಯಿಂದ ಆಧಾರದಿಂದ ಯಾವಾಗಲೂ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುವಂತಹ ವಿದ್ಯಾಧರ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಸರ್ ಹಾಗೂ ಸಂಸ್ಥೆಯ ಮಾಧ್ಯಮ ಮುಖ್ಯಸ್ಥರಾದಂತಹ ಅಮೀದ್ ಗೋಲ್ತಮಜಲಿ ಇವರು ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಚುಂತಾರ್ ಸರ್ ಇವರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ, ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ವತಿಯಿಂದ ಗೌರವಪೂರ್ವಕ ಸ್ಮರಣಿಕೆಯನ್ನು ಕೊಡಲು ನಾನು ಕೋಶಾಧಿಕಾರಿಯಾದಂತಹ ಇಮ್ತಿಯಾಜ್ ಬಾಜಿಪೆ ಹಾಗೂ ಶಿಬಿರದ ಉಸ್ತುವಾರಿಯಾದಂತಹ ಖಾದರ್ ಮುಂಚೂರಿಯವರನ್ನು ನಾನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇನೆ. ಮೋಹನ್ ಸಿಂಗ್ ಇವರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯತೆಯಿಂದ ಆಧಾರದಿಂದ ಗೌರವಿಸುತ್ತಾ, ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ಒಂದು ಸ್ಮರಣಿಕೆಯನ್ನು ನೀಡಲು ನಾನು ಬಯಸ್ತೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಪುತ್ತೂರದನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಒಂದು ಸ್ಮರಣಿಕೆ ಇಂದಿನ ಈ ಒಂದು ಸುಂದರ ಕ್ಷಣ ಕಾರ್ಯಕ್ರಮದ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಈ ಒಂದು ಕಟ್ಟಡದ ಮಾಲೀಕರನ್ನು ಕೂಡ ನಾನು ಬಹಳಷ್ಟು ಆತ್ಮೀಯತೆಯಿಂದ ವೇದಿಕೆಗೆ ನಾನು ಆಮಂತ್ರಿಸುತ್ತಿದ್ದೇನೆ. ತಮ್ಮ ಅನುಪಸ್ಥಿತಿ ಇದ್ದಲ್ಲಿ ಯಾರಾದರೂ ಒಬ್ಬರು ಬಂದು ಪಡೆದುಕೊಳ್ಳಬಹುದು. ವಿದ್ಯಾಧರ್ ಶೆಟ್ಟಿ ಅವರು ಪಡೆದು ಈ ಒಂದು ಕಟ್ಟಡ ಮಾಲೀಕರಿಗೆ ನೀಡಬೇಕಾಗಿ ನಾನು ಬಹಳಷ್ಟು ಆಧಾರದಿಂದ. ಪ್ರಶಾಂತ್ ಸೋಜಾ ಇವರು 29 ಬಾರಿ ರಕ್ತದಾನವನ್ನು ಮಾಡಿದಂತ ಒಬ್ಬ ದಾನಿಯಾಗಿರ್ತಾರೆ. ಬಹಳಷ್ಟು ನಮ್ಮನ್ನು ಯಾರು ಗುರುತಿಸುತ್ತಿಲ್ಲ ಎಂದಾದರೆ, ನಮ್ಮನ್ನು ಯಾರು ಗಮನಿಸುತ್ತಿಲ್ಲ ಎಂದಾದರೆ, ನಮ್ಮನ್ನು ಯಾರು ಲೆಕ್ಕಿಸುತ್ತಿಲ್ಲ ಎಂದಾದರೆ ನಾವು ಇಲ್ಲದಿದ್ದರೂ ನಷ್ಟವಿಲ್ಲ. ಖಂಡಿತವಾಗಿ ನಿಮ್ಮನ್ನ ಗುರುತಿಸಬೇಕಾಗಿದೆ. 29 ಬಾರಿ ರಕ್ತವನ್ನ ದಾನ ಮಾಡಿದಂತ ಓರ್ವ ನಿಷ್ಕಲಂಕ ವ್ಯಕ್ತಿತ್ವ, ಪ್ರಾಮಾಣಿಕ ತೇಜಸ್ಸು, ಸತ್ಯಸಂಧತೆ, ಪ್ರಾಮಾಣಿಕತೆ, ದಯಾಪರತೆ, ಕಾರ್ಯದಕ್ಷತೆ, ವಿನಯಶೀಲತೆ, ಗುಣವಂತಿಕೆ ಎಲ್ಲವನ್ನ ಮೈಗೂಡಿಸಿಕೊಂಡಂತ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿದೆ. ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹದ ಚಪ್ಪಾಳೆಯನ್ನು ನೀಡೋಣ. 29 ಬಾರಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು.